ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ವಿಶೇಷ ಮಾತುಕತೆ ಪ್ರವಾಸೋದ್ಯಮ ಮತ್ತು ಕರಾವಳಿಯಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ಬಗ್ಗೆ. ಈ ವಿಚಾರವಾಗಿ ಇವತ್ತು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಕರ್ನಾಟಕ ರಾಜ್ಯ ಜಂಗಲ್ ಲಾಡ್ಜಸ್ ಮತ್ತು ರೆಸಾರ್ಟ್ ನಿಗಮದ ಅಧ್ಯಕ್ಷರಾಗಿರುವಂಥ ಅಪ್ಪಣ್ಣ ಅವರಿದ್ದಾರೆ. ನಾನು ಅಪ್ಪಣ್ಣ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ ಸರ್. ಎಸ್, ನಾವು ಬಹುಮುಖ್ಯವಾಗಿ ಕರಾವಳಿಯನ್ನೇ ನಾವು ನೋಡದಿದ್ದರೆ ನಮ್ಮ ಕರಾವಳಿಯಲ್ಲಿ ಸಾಕಷ್ಟು ವಿಪುಲವಾದ ಅವಕಾಶಗಳಿದ್ದಾವೆ. ಕರಾವಳಿಯನ್ನು ಪ್ರವಾಸೋದ್ಯಮದ ದೃಷ್ಟಿಯಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ನಾವು ಸಾಮಾನ್ಯವಾಗಿ ಪ್ರವಾಸೋದ್ಯಮ ಅನ್ನುವಾಗ ಅದರಲ್ಲಿ ಕೂಡ ಕರಾವಳಿಯನ್ನೇ ತಗೊಳ್ಳುವ ಸಂದರ್ಭದಲ್ಲಿ ನಮ್ಮ ಜನತೆ ಬಹುಮುಖ್ಯವಾಗಿ ಗೋವಾ ರಾಜ್ಯಕ್ಕೆ ಹೋಗುವಂಥದ್ದು ಅಥವಾ ಕೇರಳಕ್ಕೆ ಹೋಗುವಂಥದ್ದು ಇರ್ತದೆ. ಆದರೆ ನಮ್ಮ ಕರ್ನಾಟಕದಲ್ಲೇ ಕರಾವಳಿಯನ್ನೇ ಉದ್ದೇಶ ಇಟ್ಕೊಂಡು ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಬಹುದೊಡ್ಡವಾದ ಅವಕಾಶಗಳಿದ್ದಾವೆ. ಸೊ ಇವತ್ತು ಆ ಎಲ್ಲ ಅವಕಾಶಗಳನ್ನು ಬಳಸಿಕೊಂಡು ಕರಾವಳಿಯನ್ನೇ ಒಂದು ದೊಡ್ಡ ಮಟ್ಟದಲ್ಲಿ ಪ್ರವಾಸೋದ್ಯಮ ನಕ್ಷೆಯಲ್ಲಿ ತೋರಿಸಬೇಕನ್ನುವಂಥ ಒಂದು ಇಚ್ಛೆ ಮತ್ತೊಂದು ಬಹುದೊಡ್ಡ ಒಂದು ಛಲ ಅಥವಾ ಒಂದು ಇಚ್ಛಾಶಕ್ತಿಯ ಉದ್ದೇಶದಿಂದ ಅಪ್ಪಣ್ಣ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಈ ದಿವಸ ಒಟ್ಟು ಒಂದು ಕರಾವಳಿಯನ್ನು ಮತ್ತು ಕರ್ನಾಟಕದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸೋ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಇದ್ದಾರೆ. ಅಪ್ಪಣ್ಣ ಅವರ ಬಗ್ಗೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಈ ವಿಚಾರವಾಗಿ ನಾವು ಮಾತುಕತೆಯನ್ನು ಆರಂಭಿಸ್ತೇವೆ. ಅಪ್ಪಣ್ಣ ಅವರು ಹಿರಿಯ ರಾಜಕೀಯ BJP ಮುಖಂಡರು, ABVP ಅಂದರೆ ವಿದ್ಯಾರ್ಥಿ ಸಂಘಟನೆಯಿಂದ ರಾಜಕೀಯದಲ್ಲಿ ಪಾದಾರ್ಪಣೆ ಮಾಡಿದವರು, ಸುದೀರ್ಘ ಕಾಲ BJPಯ ಸಂಘಟನೆಯಲ್ಲಿ ತೊಡಗಿಸಿಕೊಂಡವರು, ಬಹುಮುಖ್ಯವಾಗಿ ಮೈಸೂರು ಜಿಲ್ಲೆಯ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಆನಂತರ 3 ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ BJP ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಸ್ಪರ್ಧೆ ಮಾಡಿದವರು ಮತ್ತು ತೀವ್ರವಾದಂಥ ಸ್ಪರ್ಧೆಯನ್ನು ಕೊಟ್ಟಂಥ ರಾಜಕೀಯ ಹಿರಿಯ ಧುರೀಣ. ಇವತ್ತು ಅವರ ಹಿರಿತನಕ್ಕೆ ಅರ್ಹವಾಗಿ ಅವರಿಗೆ ಒಂದು ಬಹುಮುಖ್ಯವಾದಂಥ ಒಂದು ನಿಗಮದ ಅಧ್ಯಕ್ಷತೆಯನ್ನು ಈ ಸರ್ಕಾರ ಈ ಸಂದರ್ಭದಲ್ಲಿ ಅವರಿಗೆ ಕೊಟ್ಟಿದೆ. ಸೊ ಈ ಸಂದರ್ಭದಲ್ಲಿ ಅವರು ಒಟ್ಟು ತನ್ನ ನಿಗಮದ ಮೂಲಕ ಮಾಡಬಹುದಾದಂಥ ಮತ್ತು ಮಾಡಬೇಕಾದಂಥ ಕೆಲಸಗಳ ಬಗ್ಗೆ ಮತ್ತು ಅವರಲ್ಲಿ ಅವರದೇ ಆದ ಕಾನ್ಸೆಪ್ಟ್ಗಳು, ಕಲ್ಪನೆಗಳು, ಪರಿಕಲ್ಪನೆಗಳಿದ್ದಾವೆ. ಈ ವಿಚಾರವಾಗಿ ಇವತ್ತು ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಇದ್ದಾರೆ. ಸರ್ ಅಪ್ಪಣ್ಣ ಅವರೇ, ಈಗ ನಾನು ಮೊದಲಾಗಿ ಕೇಳುವಂಥದ್ದು ಕರಾವಳಿಯನ್ನು ದೃಷ್ಟಿಕೋನ ಇಟ್ಟುಕೊಂಡು ನಿಮ್ಮ ಜಂಗಲ್ ರೆಸಾರ್ಟ್ ಮೂಲಕ ಯಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು, ಅದರಲ್ಲಿ ನಾವು ನಾನು ಆಗಲೇ ಹೇಳಿದ ಹಾಗೆ ಪ್ರವಾಸೋದ್ಯಮ ಮತ್ತು ಕರಾವಳಿ ಅಂತ ಮಾತನಾಡುವ ಸಂದರ್ಭದಲ್ಲಿ ಉತ್ತರ ಭಾರತದಿಂದಲೂ ಅಥವಾ ಬೇರೆ ಕಡೆಯಿಂದಲೂ ಬರುವಂಥ ಜನ ಎಲ್ಲ ಬಹುಮುಖ್ಯವಾಗಿ ನಮಗೆ ಅದರಲ್ಲಿ ಮುಚ್ಚುಮರೆ ಇಲ್ಲ, ಗೋವಾ ಅಥವಾ ಕೇರಳವನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಸೊ ನಾವು ನಮ್ಮ ಕರ್ನಾಟಕದ ಕರಾವಳಿಯನ್ನು ಪ್ರವಾಸಿಗರಿಗೆ ತೆರೆದು ತೋರಿಸುವ ನಿಟ್ಟಿನಲ್ಲಿ ಏನೆಲ್ಲ ಮಾಡಬಹುದು, ಏನೆಲ್ಲ ಮಾಡಬೇಕಂತ ನೀವು ಆಲೋಚನೆಗಳನ್ನು ಮಾಡಿಕೊಂಡಿದ್ದೀರಿ? ಮೊದಲನೇದಾಗಿ ಈ ವಾಹಿನಿ ಮುಖಾಂತರ ಈ ಭಾಗದ ಕರಾವಳಿಯ ಎಲ್ಲ ನನ್ನ ಬಂಧುಗಳಿಗೆ ನಮಸ್ಕರಿಸುತ್ತಾ, ನನ್ನ ಈ ಜಂಗಲ್ ರಾಡ್ ಆ್ಯಂಡ್ ರೆಸಾರ್ಟ್ಸ್ನ ಅಧ್ಯಕ್ಷರಾಗಿ ಮಾಡಿದಂಥ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದಿಸ್ತಾ ಮತ್ತು ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರು ಈ ಭಾಗದ ಜನಪ್ರಿಯ ನಾಯಕರಾದಂಥ ನಳಿನ್ ಕುಮಾರ್ ಕಟೀಲ್ ಅವ್ರಿಗೂ ಅಭಿನಂದಿಸ್ತಾ, ಇವತ್ತು ಗೋವಾ ಮತ್ತು ಕೇರಳದ ಬಗ್ಗೆ ನೀವು ಹೇಳಿದ್ರಿ. ಗೋವಾ ಮತ್ತು ಕೇರಳದಲ್ಲಿ ಏನಿದೆಯೋ ಅದಕ್ಕಿಂತ ಯಥೇಚ್ಛವಾದಂಥ ಕರಾವಳಿ ಪ್ರದೇಶ ನಮ್ಮ ಕಾಸರಗೋಡಿಂದ ಕಾರವಾರದವರೆಗಿದೆ. ಹೌದು, ಈ ಕಾರವಾರ ಟು ಕಾಸರಗೋಡಲ್ಲಿ ನಾವು ಎಲ್ಲ ಥರದ ವೈವಿಧ್ಯವಾಗಿ, ಅದರಲ್ಲೂ ವಿಶೇಷವಾಗಿ ಬೀಚ್ಗಳನ್ನ ಡಿಫ್ರೆಂಟಾಗಿ ನೋಡ್ಬೋದು. ಮತ್ತು ನಮ್ಮ ಜನಕ್ಕೆ ಅಂಗೈಲೇ ತುಪ್ಪ ಇಟ್ಕೊಂಡು ಊರೆಲ್ಲ ಹುಡುಕಿದ್ರು ಅಂತ ಹೇಳ್ತಾರೆ. ಹೌದು, ನಮ್ಮ ಕರ್ನಾಟಕ ಭಾರಿ ಸಂಪದ್ಭರಿತವಾದ ರಾಜ್ಯ. ಹೌದು, ಮಲೆನಾಡಿದೆ, ಅರಣ್ಯ ಸಂಪತ್ತು. ನಮ್ಮ ಭಾಗ ಬಂದರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ. ನಮ್ಮ ಶಿವಮೊಗ್ಗ ಕಡೆ ಬಂದರೆ ಮಲೆನಾಡಲ್ಲಿ ಭಾರಿ ಅದ್ಭುತವಾದ ಜೋಗ್ ಇರ್ಬೋದು, ಭದ್ರಾ ಡ್ಯಾಮ್ ಇರ್ಬೋದು, ನಮ್ಮ ಕೃಷ್ಣರಾಜ ಡ್ಯಾಮ್ ಇರ್ಬೋದು. ಈ ಥರ ಇದೆ. ಎಲ್ಲರಿಗಿಂತ ಹೆಚ್ಚಾಗಿ ಕರಾವಳಿ ಇಲ್ಲ. ಯಾಕೆ ನಾನು ಆಯ್ಕೆ ಅಂತ ಹೇಳಿದ್ರೆ, ನಮ್ಮ ಜಂಗಲ್ ರಾಡ್ ರೆಸಾರ್ಟ್ ಬರೀ ಕಾಡಲ್ಲಿ ಇರೋದು ಮಾತ್ರ ಅನ್ನೋ ಒಂದು ಕಲ್ಪನೆ ಇದೆ ಜನಕ್ಕೆ. ಹೌದು, ನಮ್ಮಲ್ಲಿ ಕಾರವಾರದಲ್ಲಿರೋ ಬೀಚ್ ಬಹುಶಃ ನಿಮ್ಮ ಭಾಗದಲ್ಲಿ ಎಷ್ಟು ಜನ ಗೊತ್ತಿದೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆದರೆ ಕಾರವಾರದಲ್ಲಿ ನಮ್ಮದು 3 ಬೀಚ್ ಇದೆ. ಗೋಕರ್ಣದಲ್ಲಿದೆ, ಕಾರವಾರದಲ್ಲಿ 2 ಬೀಚ್ ಇದೆ. ದೇವಬಾಗ್ ಬೀಚ್ ಅಂತ ನಮಗೆ ಗೊತ್ತಿದೆ. ನಾನು ದೇವಬಾಗ್ ಬೀಚ್ಗೆ ತುಂಬ ವರ್ಷದಿಂದ ನಾನು ಒಬ್ಬ ಪ್ರವಾಸಿಗನಾಗಿ ಹೋಗ್ತಿದ್ದೆ. ನನಗೆ ದೈವ ಕೃಪೆ, ನನಗೆ ಇದೇ ಚೇರ್ಮನ್ ನಾನು ಆಗಿದ್ದೀನಿ. ನನ್ನ ಕಲ್ಪನೆ ಏನಿತ್ತು ಆ ಕಲ್ಪನೆ ನಾವು ಪ್ರವಾಸಿಗರನ್ನ ನಮ್ಮ ರಾಜ್ಯಕ್ಕೆ ಸರ್ಕಾರಕ್ಕೆ ಬರುವಂಥ ರೆವಿನ್ಯೂನ ನಾವು ಪಡಿಬೇಕು ಅಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಪ್ರವಾಸೋದ್ಯಮಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಕೇಂದ್ರದ ಸರ್ಕಾರದ ನಮ್ಮ ಮಾನ್ಯ ಜನಪ್ರಿಯ ಪ್ರಧಾನಮಂತ್ರಿಗಳು ಇಡೀ ಭಾರತದಲ್ಲಿ
ಪ್ರವಾಸೋದ್ಯಮನ ಅಭಿವೃದ್ಧಿಪಡಿಸಬೇಕು ಅಂತ 100 ಕೋಟಿನ ಹಣನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಕೇರಳ ಮತ್ತು ಗೋವಾಕ್ಕಿಂತ ಹೆಚ್ಚು ಅನುದಾನ ನಮ್ಮ ಕರ್ನಾಟಕ ಕೊಟ್ಟಿದ್ದಾರೆ. ಅದರಲ್ಲಿ ಕರಾವಳಿ ಭಾಗದಲ್ಲಿ ಅದರಲ್ಲೂ ವಿಶೇಷವಾಗಿ ಮೀನುಗಾರಿಕಾ ಸಮಾಜಕ್ಕೆ, ಮೀನುಗಾರ ಏನು ಮಾಡ್ತಾರೋ ಆ ಸಮುದಾಯದವರಿಗೆ ಹೆಚ್ಚು ಉದ್ಯೋಗನ ಸೃಷ್ಟಿ ಮಾಡೋಕ್ಕಾಗುತ್ತೆ. ಯಾಕೆಂದರೆ ಒಂದು ಕೇಂದ್ರ ಸರ್ಕಾರದ ಇದೆ ಆದೇಶನೇ ಇದೆ, ಎಲ್ಲೆಲ್ಲಿ ನಾವು ಸ್ಥಳೀಯವಾಗಿ ನಾವು ರೆಸಾರ್ಟ್ನ ಮಾಡ್ತೀವೋ, ಜಂಗಲ್ ರೆಸಾರ್ಟ್, ಅಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅಂತ. ಈಗ ನಾವಿಲ್ಲಿ ಬೋಟ್ ಹೌಸ್ ಮಾಡಬೇಕಾಗುತ್ತೆ, ಆ ರೆಸಾರ್ಟ್ಸ್ ಮಾಡಬೇಕಾಗುತ್ತೆ, ನಾವು ಒಳ್ಳೊಳ್ಳೆ ಉದ್ಯೋಗ ಕೊಡಬೇಕಾಗುತ್ತೆ. ಇಲ್ಲೇನು ಒಂದು SLC PUC ಓದಿರೋಂಥ ಮಕ್ಕಳಿಗೆ 100 ಜನಕ್ಕೆ 1000 ಜನಕ್ಕೆ ಉದ್ಯೋಗ ಸಿಗುತ್ತೆ, ಉದ್ಯೋಗ ಸೃಷ್ಟಿಯಾಗುತ್ತೆ. ಉದ್ಯೋಗ ಸೃಷ್ಟಿಯಾಗೋದ್ರ ಜೊತೆಗೆ ನಮ್ಮದೇ ಆದ ಕಲ್ಪನೆ. ಈಗ ಅಂಕೋಲ ಏರ್ಪೋರ್ಟು ಕೆಲಸ ನಡೀತಾ ಇದೆ, ಮಂಗಳೂರು ಏರ್ಪೋರ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಇವೆರಡೂ ವಿಮಾನ ನಿಲ್ದಾಣದಿಂದ ಪ್ರವಾಸಿಗರು ಬರ್ತಾರೆ. ನಮಗೆ ಎಲ್ಲ ಪ್ರವಾಸಿಗರು ನಮ್ಮಲ್ಲಿ ಮೂಲ ಸೌಕರ್ಯ ಕೇಳ್ತಾರೆ. ನಾವು ಮೂಲ ಸೌಕರ್ಯ ನಾವು ದೇವಬಾಗ್ ಬೀಚಲ್ಲಿ ಏನು ಮಾಡಿದ್ದೀವೋ ಅದೇ ಥರ ಈ ಭಾಗದಲ್ಲಿ ನಾವು 6ರಿಂದ 7 ರೆಸಾರ್ಟ್ನ ನಾವು ಮಂಗಳೂರು ಭಾಗದಲ್ಲಿ ಹೆಚ್ಚು, ಉಡುಪಿ ಭಾಗದಲ್ಲಿ ನಾವು ಮಾಡಿದ್ರೆ ನಮ್ಮ ಬೋಟ್ ಹೌಸ್ಗಳು ಮಾಡ್ಬೋದು. ನಿಮ್ಗೆ ಉದಾಹರಣೆ ಕೇರಳದಲ್ಲಿ ಅಲಪ್ಪಿ ಬೀಚಲ್ಲಿ ಬೋಟ್ ಹೌಸಲ್ಲೇ ತಂಗುದಾಣ ಇದೆ. ಅದೇ ಥರ ನಮ್ಮಲ್ವೇ ವಸತಿಗೆ ಒಂದು 2-3 ಟೈಪ್ ಮಾಡಿದ್ರೆ, ಮತ್ತು ನಮ್ಮ ಗೋವಾದಲ್ಲಿ ಏನು ಅಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಲ್ಲಿ ಏನು ಅವ್ರ ಜನಪದ ಶೈಲಿ ತೋರಿಸ್ತಾರಂಗೆ ನಮ್ಮಲ್ಲಿ ಮಂಗಳೂರು ಕರಾವಳಿ ಉತ್ಸವ ಇರ್ಬೋದು, ಕರಾವಳಿ ಸಂಬಂಧಪಟ್ಟಂಗೆ ಧಾರ್ಮಿಕ ದೇವಸ್ಥಾನಗಳಿರ್ಬೋದು, ಕರಾವಳಿಲಿ ಏನೇನು ಬೆಳೆ ಬೆಳೀತಾರೆ, ಕರಾವಳಿ ಆಚಾರ ವಿಚಾರ ಏನು, ಕರಾವಳಿಯವರು ಏನೇನು ಇದು ಮಾಡ್ತಾರೆ, ಯಕ್ಷಗಾನ ಉದಾಹರಣೆಗೆ ಯಕ್ಷಗಾನ, ಇಲ್ಲಿ ಏನೇನು ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಡುವೆ ಸಂಜೆ ಟೈಮ್ ಅವ್ರಿಗೆ ಒಂದು ರೀತಿ ಮನೋರಂಜನೆ ಕೊಟ್ಟು ಆ ಬೋಟ್ ಹೌಸಲ್ಲಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಣೆ ಮಾಡಿದ್ರೆ ಇದು ಸರ್ ಅದೇ ನೀವೀಗ ಬಹುಮುಖ್ಯವಾಗಿ ಯಾಕಂದರೆ ಏನು ನಮ್ಮ ಕರ್ನಾಟಕದ ಅಲ್ಲಿ ಕಾಸರಗೋಡು ಗಡಿ ತಲಪಾಡಿಯಿಂದ ಕಾರವಾರ ತನಕ ಇವಾಗ ಹೊಸತಾಗಿ ಏನು ರೆಸಾರ್ಟ್ಗಳನ್ನು ಮಾಡಲಿಕ್ಕೆ ಎಷ್ಟು ಪ್ಲ್ಯಾನ್ ಮಾಡಿದ್ದೀರಿ ಬಹುಮುಖ್ಯವಾಗಿ? ಸರ್ಕಾರದಿಂದ ನಾನು ಈಗ ನಮ್ಮಲ್ಲಿ ಈಗ ಉದಾಹರಣೆಗೆ ನಮ್ಮ ಚಾಮರಾಜನಗರ ಮೈಸೂರು ಜಿಲ್ಲೆ ಭಾಗದಲ್ಲಿ ಕಾಡಲ್ಲೆಲ್ಲ ಬಂಡೀಪುರ ಇರ್ಬೋದು, ನಾಗರಹೊಳೆ ಸಂಬಂಧಪಟ್ಟಂಗೆ ರಾಷ್ಟ್ರೀಯ ಉದ್ಯಾನವನ ಇದೆ, ಅಲ್ಲಿ ನಮ್ಮ ಕಬಿನಿ ರೆಸಾರ್ಟ್ ಇದೆ, ಕೇಗುಡಿ ರೆಸಾರ್ಟ್ ಅಂತಿದೆ. ಈಗ ನಮ್ಮ ಬೆಳಗಾಮಲ್ಲಿದೆ, ಬೀದರ್ಲಿದೆ. ಈ ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ಪ್ರವಾಸಿಗರು ಎಲ್ಲೇ ಹೋಗ್ಬೇಕಾದ್ರೂ, ಅದನ್ನು ಉತ್ತರ ಭಾರತದವರಿಗೆ ಸಮುದ್ರದ ವ್ಯವಸ್ಥೆ ಇಲ್ಲ, ಕೆಲವರಿಗೆ ಸಮುದ್ರ ಇಲ್ಲ. ಎಲ್ಲರೂ ಸಮುದ್ರ ನೋಡ್ಬೇಕಂದ್ರೆ ಇಲ್ಲ ಕೇರಳ ಹೋಗ್ತಾರೆ, ಇಲ್ಲ ಗೋವಾ ಹೋಗ್ತಾರೆ. ಮತ್ತು ಕೇರಳ ಗೋವಾಕ್ಕಿಂತ ನಮ್ಮ ರಾಜ್ಯ ತುಂಬ ದೊಡ್ಡ ಸಂಪದ್ಭರಿತವಾದ ರಾಜ್ಯಕ್ಕೆ. ನಮಗೆ ಕಾಸರಗೋಡು ಟು ಕಾರವಾರ ಇದೆಯಲ್ಲ 674 700 ಕಿಲೋಮೀಟರ್, ಇಷ್ಟೊಂದು ದೊಡ್ಡ ಕರಾವಳಿ ದಡ ನಮಗೆಲ್ಲೂ ಇಲ್ಲ. ಹೌದು. ಆ ಕರಾವಳಿ ದಡದಲ್ಲಿ ನಾವು ಹೆಚ್ಚು ಮೂಲ ಸೌಕರ್ಯಗಳು ಕೊಟ್ಟು ಬೀಚ್ ರೆಸಾರ್ಟ್, ನಮ್ದು ಏನು ಜಂಗಲ್ ರೆಸಾರ್ಟ್ ಕಾನೂನು ಇದೆಯೋ ಆ ಸಮಸ್ಯೆ ಸಂಬಂಧಪಟ್ಟಂಗೆ ನಮ್ಮ ಇಲಾಖೆ ಅಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿ ನಾವು ಹೊಸ ಜಾಗನ, ಸರ್ಕಾರಿ ಜಾಗನ ಹುಡುಕ್ತಾ ಇದ್ದೀವಿ. ಇವತ್ತು ನಾನು ಬೆಳಗ್ಗೆ ನಮ್ಮ ರಾಜ್ಯಾಧ್ಯಕ್ಷರನ್ನು ಭೇಟಿ ಮಾಡಿದೆ ಇಲ್ಲಿ, ಮತ್ತು ನಮ್ಮ ಜಿಲ್ಲಾಧಿಕಾರಿಯನ್ನು ಭೇಟಿ ಮಾಡಿದೆ. ಆ ಸಂಬಂಧಪಟ್ಟಂಥ ಜಾಗಗಳನ್ನ ನಾನು ಸರ್ಚ್ ಮಾಡ್ತಾ ಇದ್ದೀನಿ. ನಾನು ಒಂದು 10-12 ಜಾಗನ ಸರ್ಚ್ ಮಾಡಿ ಈ ಸಂಬಂಧಪಟ್ಟಂಥ ನಮ್ಮ ಇಲಾಖೆನ MD, ನಮ್ಮ ಇಲಾಖೆನ ಪ್ರಿನ್ಸಿಪಲ್ ಸೆಕ್ರೆಟರಿ, ಟೂರಿಸಂ ಡೈರೆಕ್ಟ್ರು ಮತ್ತು ಈ ಭಾಗದ ಜಿಲ್ಲಾಧಿಕಾರಿಗಳು ಎಲ್ಲರನ್ನೂ ಕರ್ಕೊಂಡೋಗಿ ಆ ಸಂಬಂಧಪಟ್ಟ ಜಾಗಗಳನ್ನು ಸರ್ಕಾರದ ಅನುಮತಿಯಿಂದ ಜಾಗ ತಗೊಂಡು ಕೂಡಲೇ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ಸಲ್ಲಿಸಿ ಈ ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿಯಾದಂಥ ಆನಂದ್ ಸಿಂಗ್ ಅವರು, ನಮ್ಮ ಹಿರಿಯರಾದ ಆನಂದ್ ಸಿಂಗ್ ಅವ್ರಿಗೂ ನನ್ನ ಜೊತೆ ಕರ್ಕೊಂಡೋಗಿ ಅನುದಾನ ತಂದು ಇಲ್ಲಿ ಜಂಗಲ್ ರೆಸಾರ್ಟ್ನ ನಾವು ಹೆಚ್ಚು ಸ್ಥಾಪಿಸಿ ಒಂದು ಪ್ರವಾಸಿಗರನ್ನ ಆಕರ್ಷಣೆ ಮಾಡೋದು, ಜೊತೆಗೆ ಉದ್ಯೋಗ ಸೃಷ್ಟಿ. ಹೌದು. ಇಲ್ಲಿ ಮೂಲ ಏನಿದ್ದಾರೋ ಬಡವರಿದ್ದಾರೋ, ಈ ಮೀನುಗಾರಿಕೆ ಸಮಾಜ ಒಂದೇ ಅಲ್ಲ, ಎಲ್ಲ ಸಮಾಜದಲ್ಲಿ ಬಡವರಿದ್ದಾರೆ ಈ ಭಾಗದಲ್ಲಿ. ಆ ಯುವಕರಿಗೆ 1000 ಜನಕ್ಕೆ ಉದ್ಯೋಗ ಸಿಗದಂಗೆ ಒಂದು ಅವಕಾಶ ಮಾಡಿಕೊಡೋದು ಒಂದು ನಮ್ಮ ದೂರದೃಷ್ಟಿ. ಎಸ್ ಸರ್, ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ಈ ಒಂದು ಸಂವಾದವನ್ನು ಮತ್ತೆ ಮುಂದುವರಿಸುವ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಕರಾವಳಿಯ ಪ್ರವಾಸೋದ್ಯಮ ಅಭಿವೃದ್ಧಿಯ ಬಗ್ಗೆ ಈ ವಿಚಾರವಾಗಿ ಇವತ್ತು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ರಾಜ್ಯ ಜಂಗಲ್ ಲಾಡ್ಜಸ್ ಮತ್ತು ರೆಸಾರ್ಟ್ ನಿಗಮದ ಅಧ್ಯಕ್ಷರಾಗಿರುವಂಥ ಎಂ ಅಪ್ಪಣ್ಣ ಅವರಿದ್ದಾರೆ. ಅವರು ಈಗಾಗಲೇ ಬ್ರೇಕ್ಗಿಂತ ಮೊದಲು ಮಾತನಾಡುವ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಕರಾವಳಿಯನ್ನು ಉದ್ದೇಶಿಸಿಟ್ಕೊಂಡು ಒಂದಷ್ಟು ಜಂಗಲ್ ರೆಸಾರ್ಟ್ಗಳನ್ನು ಮಾಡಬೇಕು ಮತ್ತು ಆ ಮೂಲಕ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡಬೇಕು ಮತ್ತು ಆ ಮೂಲಕ ಪ್ರವಾಸಿಗರನ್ನು ಕರ್ನಾಟಕದ ಕರಾವಳಿಗೆ ಆಕರ್ಷಣೆ ಮಾಡಬೇಕು ಅಥವಾ ಬರಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಸ್ ಸರ್, ಈಗ ಬಹುಮುಖ್ಯವಾಗಿ ಏನು ಕರಾವಳಿಯಲ್ಲಿ ಇಷ್ಟು ಈ ನೀವು ಹೇಳ್ತಾ ಇರುವಂಥ ಏನು ಪ್ರಸ್ತಾಪಗಳಿದ್ದಾವೆ, ಇಂಥ ಪ್ರಸ್ತಾಪಗಳ ಬಗ್ಗೆ ಆಲೋಚನೆಗಳು ತುಂಬ ವರ್ಷಗಳಿಂದ ನಡೀತಾ ಇತ್ತು. ಕರಾವಳಿಯನ್ನೇ ಇಟ್ಟುಕೊಂಡು ನಮ್ಮ ಇಲ್ಲಿರುವಂಥ ಪ್ರಮುಖ ಬೀಚ್ಗಳನ್ನು ಇಟ್ಟುಕೊಂಡು ಅಲ್ಲಿ ರೆಸಾರ್ಟ್ಗಳನ್ನು ಮಾಡುವಂಥದ್ದು,
ಅಥವಾ ಪ್ರವಾಸಿಗರಿಗೆ ಬಂದಾಗ ಅವರಿಗೆ ಬೇಕಾದಂಥ ಒಂದು ಸೌಕರ್ಯಗಳನ್ನು ಮಾಡುವಂಥದ್ದು ಅಂತ. ಆದರೆ ಸಾಧ್ಯ ಆಗಲಿಲ್ಲ. ಎರಡೂ ಕಾರಣ ಇರ್ಬೋದು ಏನೋ. ಒಂದು ನೀವು ಅದಕ್ಕೆ ಸ್ಪಷ್ಟಪಡಿಸಬೇಕು. ಒಂದು CRZ ಬಗ್ಗೆ ಇರುವಂಥ ಕೆಲವು ಕಾನೂನಿನ ವಿಚಾರಗಳು ಒಂದು, ಮತ್ತು ಇನ್ನೊಂದು ಕಡೆ ನಮ್ಮಲ್ಲಿ ಎಷ್ಟೋ ಸಂದರ್ಭದಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ, ನಾವು ಮಾಡ್ತೇವೆ 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 ಅಂತ. ಈಗ ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಇಷ್ಟಪಡುವಂಥದ್ದು, ಇದು ಒಂದು ವೇಳೆ ನಿಮ್ಮ ಅವಧಿಯಲ್ಲಿ ಮಾಡಿದರೆ ಅದು ಖಂಡಿತವಾಗಿ ಒಂದು ಚಾರಿತ್ರಾರ್ಹ ಘಟನೆ ಆಗುತ್ತೆ ಮತ್ತು ಸದಾಕಾಲ ಈ ಭಾಗದ ಜನ ನಿಮ್ಮನ್ನು ನೆನಪಿಟ್ಕೊಳ್ತಾರೆ. ಸೊ ನಾನು ನಿಮ್ಮ ಹತ್ರ ನೀವು ಇದನ್ನು ಎಷ್ಟರ ಮಟ್ಟಿಗೆ ದೃಢವಾಗಿ ಇದನ್ನು ಮಾಡಿ ತೋರಿಸ್ತೇನೆ ಅನ್ನುವಂಥ ಭರವಸೆಯನ್ನು ನೀವು, ಯಾಕಂದರೆ ಕರಾವಳಿಯ ನೀವು ಹೇಳಿದಾಗೆ ಕೇವಲ ಉದ್ಯೋಗ ಮಾತ್ರ ಅಲ್ಲ, ಒಂದಷ್ಟು ಜನಕ್ಕೆ ಇದನ್ನು ನಂಬಿಕೊಂಡು ಒಂದಷ್ಟು ಹೋಟೆಲ್ ಇಂಡಸ್ಟ್ರಿಗಳು, ಟೂರಿಸ್ಟ್ ಏನು ವೆಹಿಕಲ್ಗಳು ಅಥವಾ ಈ ಥರ ಎಲ್ಲ ಇವುಗಳಿಗೆ ಒಂದು ದೊಡ್ಡ ಮಟ್ಟದ ಸ್ಪೇಸ್ ಸಿಗುತ್ತೆ. ಇಲ್ಲಿ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇಲ್ಲಿ ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟಾಗ ಏನಾಗುತ್ತೆ ಅಂದರೆ, ಮೊದಲು ನಮಗೆ ಮಾಡೋಕ್ಕೆ ಆಸಕ್ತಿ ಇರಬೇಕು. ಹೌದು. ಅದರ ಬಗ್ಗೆ ಶ್ರದ್ಧೆ, ಅದರ ಬಗ್ಗೆ ಚಿಂತನೆ, ಬದ್ಧತೆ ಇದ್ದರೆ ನಾವು ಇದೇನು ದೊಡ್ಡದಲ್ಲ. ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಭಾಗ್ಯ ಅಂದರೆ ರಾಜ್ಯ ಸರ್ಕಾರ ಜೊತೆ ಕೇಂದ್ರ ಸರ್ಕಾರ ನಮ್ಮದೇ ಇದೆ. ಹೌದು. ನಮ್ಮ ಕೇಂದ್ರದಲ್ಲಿ ಮಾನ್ಯ ವಿಶ್ವಮೆಚ್ಚಿದಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರವಾಸೋದ್ಯಮನ ಪ್ರಪಂಚದಲ್ಲೇ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಸೌಕರ್ಯದಿಂದ ಪ್ರವಾಸೋದ್ಯಮನ ಅಭಿವೃದ್ಧಿಪಡಿಸಬೇಕು ಅನ್ನೋದು ಭಾರಿ ಅವರಿಗೆ ಇಚ್ಛೆ ಇದೆ. ಹೌದು. ಆ ಇಚ್ಛೆ ಜೊತೆಗೆ ಅದೇ ರೀತಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಆದ ಮಾನ್ಯ ಯಡಿಯೂರಪ್ಪನವ್ರಿಗೂ ಭಾರಿ ಆ ಇಚ್ಛೆ ಇರೋದ್ರಿಂದ ಅವರಿಬ್ಬರ ಆಶೀರ್ವಾದ ಮತ್ತು ಅವರಿಬ್ಬರದ್ದು ಕಲ್ಪನೆ, ಮತ್ತು ನಿಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಮಂಗಳೂರಿನವರೇ. ರಾಜ್ಯಾಧ್ಯಕ್ಷರು ಮಂಗಳೂರಿನಿಂದ ಎಲ್ರಿಗೂ ಆ ಚಿಂತನೆ ಇದೆ. ನಮ್ಮ ರಾಜ್ಯಾಧ್ಯಕ್ಷರಿಗೆ, ಮಾನ್ಯ ಯಡಿಯೂರಪ್ಪನವ್ರಿಗೆ ಮತ್ತು ನಮ್ಮ ಪ್ರವಾಸೋದ್ಯಮ ಮಂತ್ರಿಗೆ, ನಮ್ಮೆಲ್ಲರಿಗೂ ಅವರು ಹಂಪಿಯರು ಪ್ರವಾಸೋದ್ಯಮ ಮಂತ್ರಿನೂ. ಹೌದು. ಎಲ್ರಿಗೂ ಆ ಉತ್ಸಾಹ ಇರೋದ್ರಿಂದ ನನಗೆ ಅವರು ನನಗೆ ಎಂಕರೇಜ್ ಮಾಡ್ತಾರೆ, ನನಗೆ ಆರೈಸ್ತಾರೆ ಅನ್ನೋ ನಂಬಿಕೆ ಇದೆ. ನನಗೆ ಅವ್ರು ಹೇಳಿರೋದ್ರ ಪ್ರಕಾರ ನಾನು ಇಲ್ಲಿ ಏನೇನು ನಾನು ಜಾಗ ನೋಡ್ತಾ ಇದ್ದೀನೋ, ನಾನು ಸ್ಥಳೀಕರಲ್ಲಿ ಕರ್ಕೊಂಡು ನಮಗೆ ಸಂಬಂಧಪಟ್ಟ ಪ್ರವಾಸೋದ್ಯಮ ಅಧಿಕಾರಿಗಳನ್ನ, ಜಂಗರಕ್ಷಣಾ ಅಧಿಕಾರಿ ಕರ್ಕೊಂಡು ಜಾಗ ಹುಡುಕ್ತಾ ಇದ್ದೀನೋ, 8 ಜಾಗ ನಾನು ಸೆಲೆಕ್ಟ್ ಮಾಡಿ ಸರ್ಕಾರದಿಂದ ನಾನು ಅಪ್ರೂವಲ್ ತಗೊಂಡು ಈ ಕೆಲಸನ ನಾನು ಸಂಪೂರ್ಣವಾಗಿ ಮಾಡೇ ಮಾಡ್ತೀನಿ. ಇಲ್ಲಿ ಕೊಲ್ಲೂರು ಮೂಕಾಂಬಿಕೆ ಮತ್ತು ಕಟೀಲ್ ನಮ್ಮ ದುರ್ಗಾ ಪರಮೇಶ್ವರಿ ಮತ್ತು ಇಲ್ಲಿ ನಮ್ಮ ಮಂಗಳೂರಿನ ಎಲ್ಲ ನಮ್ಮ ಮಿತ್ರರು, ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಇರ್ಬೋದು, ಎಲ್ಲರ ಸಹಕಾರದಿಂದ ನಾನು ಖಂಡಿತ ಯಶಸ್ವಿ ಆಗ್ತೀನಿ ಅಂತ ವಿಶ್ವಾಸ. ಎಸ್ ಯಾಕಂತ ಹೇಳಿದ್ರೆ ನೀವು ಅವಾಗ ಮಾತನಾಡೋದು ಕೂಡ ಉಲ್ಲೇಖ ಬಂತು, ಕೇರಳದಲ್ಲಿ ಹೌಸ್ ಬೋಟ್ಗಳಿದ್ದಾವೆ ಅಂತ. ನಮಗೆ ಮಂಗಳೂರಿನಲ್ಲಿ ಇದುವರೆಗೆ ಒಂದು ಹೌಸ್ ಬೋಟ್ ಮಾಡಲಿಕ್ಕೆ ಆಗಿಲ್ಲ. ಇಷ್ಟೆಲ್ಲ ವಿಫಲ ಅವಕಾಶಗಳು ಇದ್ದಾಗೆ ಕೂಡ. ಸೊ ಬಹುಶಃ ನೀವು ಹೇಳಿದಾಗೆ ಅಂಥ ಒಂದು ದೃಢವಾದಂಥ ಒಂದು ಸಂಕಲ್ಪ ಮಾಡಿದರೆ ಮಾತ್ರ ಅದು ಸಾಧ್ಯ ಆಗ್ಬೋದು ಏನೋ. ಯಾಕಂತ ಹೇಳಿದ್ರೆ ನಾವು ಮಂಗಳೂರು ಅನ್ನೋದು ಇವತ್ತು ಶಿಕ್ಷಣ, ಆರೋಗ್ಯ ಈ ವಿಚಾರಕ್ಕೆ ಎಲ್ಲ ರಾಜ್ಯಕ್ಕೇನೆ ಒಂದು ದೊಡ್ಡ ಹೆಸರು. ಎಜುಕೇಷನ್ ಹಬ್ ಅಂತ ಹೇಳ್ತಾರೆ, ಅಥವಾ ಏನು ಹಾಸ್ಪಿಟಲ್ ಹಬ್ ಅಂತ ಹೇಳ್ತಾರೆ. ನಾವು ಪ್ರವಾಸೋದ್ಯಮ ಹಬ್ ಆಗಿ, ನೀವು ಆವಾಗಲೇ ಹೇಳಿದ್ರಿ ಏನು ಕಾರವಾರದಿಂದ ಕಾಸರಗೋಡು ತನಕ ಅಂತ. ನಾವು ಏನು ಈ ಒಂದು ಕಾಸರಗೋಡು ಅದು ಗಡಿ ಬರುತ್ತೆ, ನಮ್ಮ ತಲಪಾಡಿಯಿಂದ ಆರಂಭ ಆಗುತ್ತೆ. ತಲಪಾಡಿಯಿಂದ ಕಾರವಾರ ತನಕ ತುಂಬ ವಿಪುಲವಾದ ಅವಕಾಶಗಳು. ನೀವು ಕೇಳಿದಂಥ ಪ್ರಶ್ನೆಗೆ ಇಲ್ಲಿ ಶಿಕ್ಷಣ ದೃಷ್ಟಿಯಿಂದ ಕರ್ನಾಟಕದಲ್ಲಿ, ಅದರಲ್ಲೂ ಸೌತ್ ಇಂಡಿಯಾದಲ್ಲಿ, ದಕ್ಷಿಣ ಭಾರತದಲ್ಲಿ ಮೈಸೂರು ಬಿಟ್ಟರೆ ಹೆಚ್ಚು ವಿದ್ಯಾಲಯ, ಸರಸ್ವತಿ ಎಲ್ಲ ಮಕ್ಕಳು ಓದಕ್ಕೆ ಬರೋದೆಲ್ಲ ಮೆಡಿಕಲ್ ಇಂಜಿನಿಯರಿಂಗ್ಗೆ ಮಂಗಳೂರಿಗೆ. ಅದು ಉಡುಪಿ ಭಾಗ, ಮಣಿಪಾಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇರ್ಬೋದು ಈ ಭಾಗದಲ್ಲಿ. ಇಲ್ಲಿ ಹೆಚ್ಚು ಮಕ್ಕಳು ಓದಕ್ಕೆ ಬರೋದ್ರಿಂದ ಬರೀ ನಿಮ್ಮ ಕೋಸ್ಟಲ್ ಬೆಲ್ಟ್ ಅವರೇ ಓದಲ್ಲ, ಇಲ್ಲಿ ಎಲ್ಲ ಉತ್ತರ ಭಾರತದಿಂದ ಬರ್ತಾರೆ, ವಿದೇಶದಿಂದೆಲ್ಲ ಓದಕ್ಕೆ ಬರ್ತಾರೆ. ಖಂಡಿತ. ನಾವು ಪ್ರವಾಸೋದ್ಯಮನ ಇಲ್ಲಿ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತದೆ, ಒಂದು ಮಂಗಳೂರಿಗೆ, ಒಂದು ಅಂಕೋಲ ಏರ್ಪೋರ್ಟ್ ಆಗೋದ್ರಿಂದ ಇಲ್ಲಿ ಅಭಿವೃದ್ಧಿ ಪಡಿಸಬಹುದು ಅಂತ ನನಗೆ ತುಂಬ ಆತ್ಮವಿಶ್ವಾಸ ಇದೆ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಬೋಟ್ ಹೌಸ್ ಬಗ್ಗೆ ಕೇಳಿದ್ರಿ, ಅಲಪ್ಪಿ ಬೋಟ್ ಹೌಸು ಅಂತ, ಗೋವಾ ಬೋಟ್ ಹೌಸ್ ಅಂತ. ನಾವು ನಮ್ಮ ಇಲಾಖೆ ಸಂಬಂಧಪಟ್ಟಂಥ MD ನಾವು ಆಲ್ರೆಡಿ ಪ್ರವಾಸ ಮಾಡಿ ಗೋಕರ್ಣದಲ್ಲಿ ಬೋಟ್ ಹೌಸ್ನ ನಾವು ಹೋಗಿ ವೀಕ್ಷಣೆ ಮಾಡಿದ್ದೀವಿ. ಯಾವ ರೀತಿ ಮಾಡಿದ್ದಾರೆ, ಅಲ್ಲಿ ಏನೇನು ಆ ಕಾನ್ಸೆಪ್ಟ್ ಇದೆ ನಮಗೆ ಅರಿವಾಗಿದೆ. ಗೋಕರ್ಣದಲ್ಲೂ ಕೆಲವರು ಸ್ಥಳೀಯ ಮಾಲೀಕರು ಮತ್ತು ನಿಮ್ಮ ಮಂಗಳೂರು ಕೆಲವರು ಸ್ಥಳೀಯ ಮಾಲೀಕರು ಬೋಟ್ ಹೌಸ್ಗಳನ್ನ, ಕ್ರೂಸ್ ಎಲ್ಲ ಇಟ್ಟಿದ್ದಾರೆ. ನಾವು ಅವೆಲ್ಲನೂ ವೀಕ್ಷಣೆ ಮಾಡ್ತಾ ಇದ್ದೀವಿ. ವೀಕ್ಷಣೆ ಮಾಡ್ಕೊಂಡು ಸರ್ಕಾರದ ವತಿಯಿಂದ ನಾವು ಯಾವ ರೀತಿ ಬೋಟ್ ಹೌಸ್ ಮಾಡ್ಬೋದು, ಮತ್ತು ಸರ್ಕಾರದ ವತಿಯಿಂದನೇ ಆ ಬೋಟ್ ಹೌಸ್ಗಳು ಮಾಡಿ ಎಲ್ಲ ಮಧ್ಯಮ ವರ್ಗದವ್ರಿಗೂ, ಬಡವರು ಸಹ ಅಲ್ಲಿ ಹೋಗಿ ಒಂದು 100-200 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತಗೊಂಡು ಎಲ್ಲ ಒಳಗಡೆ ಎಲ್ಲ ಹೋಗಬೇಕು, ಅದೆಲ್ಲ ನೋಡಬೇಕು ಅನ್ನೋ ಒಂದು ಕಲ್ಪನೆ ನಮ್ದು ಇಟ್ಕೊಂಡಿದ್ದೀವಿ. ಇಲ್ಲಿ ಬರೀ ಶ್ರೀಮಂತರಿಗೋಸ್ಕರ, ಹೊರಗಡೆ ಬರೋ ಪ್ರವಾಸಿಗರಿಗೋಸ್ಕರ ಅಲ್ಲ, ಸ್ಥಳೀಕರು ಹೋಗಿ, ಬಡವರು ಮಧ್ಯಮ ವರ್ಗದವರು ಹೋಗಿ ಅದನ್ನು ನೋಡಬೇಕು, ಅಲ್ಲೇನೇನು ಅನ್ನೋದು ಅರ್ಥ ಮಾಡ್ಕೋಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ನಮ್ಮ ಸರ್ಕಾರದ ವತಿ ಅಧಿಕಾರಿಗಳು, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ಬೋದು, ನಮ್ಮ MD ಇರ್ಬೋದು, ನಮ್ಮ ಟೂರಿಸಂ ಡೈರೆಕ್ಟರ್ ನಾವೆಲ್ಲ ಅಲ್ಲೇ ಚರ್ಚೆ ಮಾಡಿದ್ದೀವಿ.
ಕೆಲವರು ಬೋಟ್ಗಳು ನಾವು ಆಲ್ರೆಡಿ ವೀಕ್ಷಣೆ ಮಾಡಿದ್ದೀವಿ. ಅದನ್ನ ಯಶಸ್ವಿ ಆಗೇ ಆಗ್ತೀನಿ, ಇಲ್ಲಿ ಬೋಟ್ ಹೌಸ್ ಕೂಡ ನಾವು ಮಾಡೇ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಎಸ್ ನೀವು ಹೇಳಿದಾಗೆ ಯಾಕಂತ ಹೇಳಿದ್ರೆ ಕೇವಲ ಹೊರಗಡೆ ಪ್ರವಾಸಿಗರಿಗೆ ಮಾತ್ರ ಅಲ್ಲ, ನಮ್ಮ ಪ್ರಾಂತ್ಯದವರಿಗೆ ಕೂಡ ಆ ಕಡಲನ್ನು ನೋಡುವಂಥದ್ದು, ನದಿಯನ್ನು ನೋಡುವಂಥದ್ದು, ಆ ಕಡಲ ತೀರದಲ್ಲಿ ಇರುವಂಥ ಮೀನುಗಾರಿಕೆ ಜನರ ಬದುಕನ್ನು ನೋಡುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರ್, ನಾನು ಕರ್ನಾಟಕದಲ್ಲಿ ನಾನಾ ರೀತಿಯ ಉಡುಪಾಕ್ತಿವಿ, ಹೌದು, ನಾನಾ ರೀತಿಯ ಊಟಗಳನ್ನ ಮಾಡ್ತೀವಿ. ಈಗ ನಿಮ್ಮ ಮಂಗಳೂರು ಬಂದ್ರೆ ನೀರು ದೋಸೆ, ಫಿಶ್ ಕರಿ, ಹೌದು, ಬೇರೆ ಬೇರೆ ರೀತಿಯಲ್ಲಿ ಸುಕ್ಕ, ಚಿಕನ್, ಏನೋ ನಿಮ್ಮದೇ ಆದ ಊಟದ ಶೈಲಿನೇ ಇದೆ. ಅದೇ ನಮ್ಮ ಭಾಗ ಬಂದ್ರೆ, ಮೈಸೂರು ಭಾಗ ಬಂದ್ರೆ ರಾಗಿ ಮುದ್ದೆ, ಕೋಳಿ ಸಾರು, ಉಪ್ಪೆಸರು ಅಂತ ನಮ್ಮ ಕಡೆ ಹೇಳ್ತೀವಿ, ಬಸ್ಸಾರು ಅಂತ. ಅದೇ ಉತ್ತರ ಕರ್ನಾಟಕ ಹೋದ್ರಲ್ಲಿ ರೊಟ್ಟಿ, ಖಾನಾವಳಿ, ಸಬ್ಜಿ ಅಂತ ಹೇಳ್ತಾರೆ. ನಮ್ಮ ಜಂಗಲ್ ರೆಸಾರ್ಟ್ಸ್ ಎಲ್ಲೆಲ್ಲಿದೆಯೋ, ಈಗ ಬೆಳಗಾಮಲ್ಲೇ ಒಂಥರ ಊಟದ ವ್ಯವಸ್ಥೆ ಇದೆ, ಬಂಡೀಪುರಕ್ಕೆ ಬಂದ್ರೆ ಒಂಥರ ಊಟದ ವ್ಯವಸ್ಥೆ ಇದೆ. ಈಗ ನಮ್ಮ ದೇವಬಾಗ್ ಬಂದ್ರೆ ದೇವಬಾಗ್ ಬೀಚಲ್ಲಿ ನಮ್ಮಲ್ಲಿ ನೀರು ದೋಸೆ ಕೊಡ್ತೀವಿ, ಫಿಶ್ ಕರಿ ಕೊಡ್ತೀವಿ. ಅಂದ್ರೆ ಆಯಾ ಪ್ರದೇಶದ ಉಪಹಾರಗಳೇನಿದೆ, ಉಪಹಾರ ಮತ್ತೆ ಭೋಜನನ ಅದು ಮಾಡೋ ಜೊತೆಗೆ ಅದು ಒಂದು ಪ್ರಚಲಿತ ಆಗುತ್ತೆ. ಜೊತೆಗೆ ಆರ್ಗ್ಯಾನಿಕ್ ಏನು ನಾವು ಅಲ್ಲೇ, ಈಗ ನಮ್ಮ ಜಂಗಲ್ ಕೆಲವರು ರೆಸಾರ್ಟ್ ಅಲ್ಲೇ ತರಕಾರಿ ಬೆಳೆದು ಅಲ್ಲೇ ನಾವೆಲ್ಲ ಅಲ್ಲಿ ಜನ ಕೊಡ್ತಾ ಇದೀವಿ. ಹೌದು, ಇವೆಲ್ಲ ವ್ಯವಸ್ಥೆ ಮಾಡೋದ್ರಿಂದ ಇದು ಒಂದು ರೀತಿ ಪ್ರವಾಸೋದ್ಯಮನೂ ಇದಾಗುತ್ತೆ, ಮತ್ತು ಜನಕ್ಕೂ ಒಂದು ಆಕರ್ಷಣೆ ಆಗುತ್ತೆ. ಎಸ್ ಖಂಡಿತ ಸರ್. ವಿದೇಶದಲ್ಲೆಲ್ಲ ಒಂದು ಕಲ್ಪನೆ ಉಂಟು, ವಿಲೇಜ್ ಟೂರಿಸಮ್ ಅಂತ ಕೂಡ. ಯಾಕಂತ ಹೇಳಿದ್ರೆ ನಾವು ಬರೀ ಬೀಚು ಅಥವಾ ಏನು ಪಟ್ಟಣ ಪ್ರದೇಶಗಳು ಮಾತ್ರ ಅಲ್ಲದೆ ಹಳ್ಳಿಗಳಲ್ಲಿ ಕೂಡ ನೋಡುವಂಥ ವಿಚಾರಗಳು ಕೂಡ ಅನೇಕ ಇರುತ್ತೆ. ನಾನು ಸರ್ ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ನಾನು ಮತ್ತೆ ಈ ಒಂದು ಸಂವಾದವನ್ನು ಮುಂದುವರಿಸ್ತೇನೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಆ ಪ್ರವಾಸೋದ್ಯಮದ ಅಭಿವೃದ್ಧಿ, ಅದರ ಕೂಡ ಬಹುಮುಖ್ಯವಾಗಿ ಕರಾವಳಿ ಪ್ರವಾಸೋದ್ಯಮದ ಅಭಿವೃದ್ಧಿಯ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರವಾಗಿ ಇವತ್ತು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಕರ್ನಾಟಕ ರಾಜ್ಯ ಜಂಗಲ್ ಲಾಡ್ಜಸ್ ಮತ್ತು ರೆಸಾರ್ಟ್ ನಿಗಮದ ಅಧ್ಯಕ್ಷರಾಗಿರುವಂಥ ಎಂ ಅಪ್ಪಣ್ಣ ಅವರಿದ್ದಾರೆ. ಈಗಾಗಲೇ ಅವರು ಮಾತನಾಡುವ ಸಂದರ್ಭದಲ್ಲಿ ಕರಾವಳಿಯಲ್ಲೇ ಬಹುಮುಖ್ಯವಾಗಿ ಏನೆಲ್ಲ ಅಭಿವೃದ್ಧಿಗಳನ್ನು ಮಾಡಬಹುದು, ಅದು ಕೂಡ ಪ್ರವಾಸೋದ್ಯಮದ ಹಿನ್ನೆಲೆ ಅನ್ನೋ ಬಗ್ಗೆ ಮಾತಾಡಿದ್ದಾರೆ. ನಾನು ಅವ್ರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನು ಸರ್, ಇವಾಗ ಕರಾವಳಿಯ ವಿಚಾರ ಸರ್, ನೀವು ಹೇಳಿದರೆ ಈಗ ರೆಸಾರ್ಟ್ಗಳನ್ನು ಮಾಡುವಂಥದ್ದು ಅಥವಾ ಬೋಟ್ ಹೌಸ್ಗಳನ್ನೆಲ್ಲ ಮಾಡುವಂಥದ್ದು, ಅದನ್ನು ಹೊರತುಪಡಿಸಿದ ರೆಸ್ಟ್ ಆಫ್ ಕರ್ನಾಟಕ ಅದರಲ್ಲಿ ಏನೆಲ್ಲ ಮಾಡಲಿಕ್ಕೆ ಅವಕಾಶಗಳುಂಟು, ಏನೆಲ್ಲ ನಿಮ್ಮ ಆಲೋಚನೆಗಳು? ನೋಡಿ, ನಾವು ಇಲ್ಲಿಗೆ ಚಿಕ್ಕ ಮಕ್ಕಳಿಂದ ನಮ್ಮ ತಂದೆ ತಾಯಿ ಕರ್ಕೊಂಡು ಬರ್ತಾ ಇದ್ರು. ಉಡುಪಿ ಕೃಷ್ಣ, ಹೌದು, ಕೊಲ್ಲೂರು ಮೂಕಾಂಬಿಕೆ, ಹೌದು, ಈ ಕಡೆ ಬಂದ್ರೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಹೌದು, ಇವೆಲ್ಲ ಕಡಲ ತೀರ ಹತ್ರದಲ್ಲೇ ಹೊಂದಾಣಿಕೆಯಿಂದವೆ. ಧರ್ಮಸ್ಥಳಕ್ಕೆ ಬಂದಂಥ ಒಬ್ಬ ಪ್ರವಾಸಿಗ ದೇವ್ರ ಸ್ಥಾನಕ್ಕೆ ಬಂದು ಧಾರ್ಮಿಕ ಕ್ಷೇತ್ರ ಬಂದು ಅವ್ನು ಭಕ್ತಿಯಿಂದ ಹೋಗುವಾಗ ಅವ್ನ ಹೆಂಡತಿ ಮಕ್ಕಳ ಜೊತೆ ಬಂದಿರ್ತಾನೆ. ಹಾಗೆ ಅವನು ಒಂದೊಂದು ಪ್ರವಾಸ ಒಂದು 50 ಕಿಲೋಮೀಟರ್ 60 ಕಿಲೋಮೀಟರ್ ಬಂದು ಇಲ್ಲೆಲ್ಲ ನೋಡ್ಕೊಂಡು ಹೋಗ್ತಾನೆ. ಈಗ ಕೊಲ್ಲೂರು ಮೂಕಾಂಬಿಕೆಗೆ ಕೇರಳದಿಂದ ಪ್ರವಾಸಿಗರು ಬರ್ತಾರೆ, ವಿದೇಶದಿಂದೆಲ್ಲ ಬರ್ತಾರೆ. ಧರ್ಮಸ್ಥಳ, ಕೊಲ್ಲೂರು ಮೂಕಾಂಬಿಕೆ, ಕೃಷ್ಣಗೆ ಭಕ್ತರಿದ್ದಾರೆ ಇಡೀ ವಿದೇಶದಲ್ಲೆಲ್ಲ. ಅವ್ರು ಬರೋರಿಗೆಲ್ಲರಿಗೂ ನಮ್ಮಲ್ಲಿ ಒಳ್ಳೆ ರೆಸಾರ್ಟ್ಗಳು ಮಾಡೋದ್ರಿಂದ ಅವ್ರಿಗೆ ವಾಸ್ತವ್ಯಕ್ಕೂ ದೃಷ್ಟಿಯಲ್ಲೂ ನಮ್ಗೆ ಆದಾಯ ಬರುತ್ತೆ ಸರ್ಕಾರಕ್ಕೆ. ಜೊತೆಗೆ ನಮ್ಮ ಆಚಾರ ವಿಚಾರಗಳು, ನಮ್ಮ ಕಲ್ಚರ್ ಏನಿದೆ ಅನ್ನೋದೆಲ್ಲ ಅವ್ರಿಗೊಂದು ನಾವು ಮನವರಿಕೆ ಮಾಡ್ಕೊಟ್ಟಾಗುತ್ತೆ. ವಿದೇಶಿ ಪ್ರವಾಸಿಗರು ಬರ್ತಾರೆ ಕೃಷ್ಣ ನೋಡೋಕ್ಕೆ, ಉಡುಪಿಗೆ, ಇವರೆಲ್ಲರಿಗೂ ನಮ್ಮನ್ನ ಕಲ್ಚರ್ ತೋರಿಸ್ಕೊಂಡಾಗುತ್ತೆ. ನಮ್ಮ ಇಲ್ಲಿ ಏನೇನು ನಮ್ದು ಯಕ್ಷಗಾನ ಅಂದ್ರೆ ಏನು, ನಮ್ಮ ಕರಾವಳಿ ತೀರದಲ್ಲಿ ಏನೇನು ನಮ್ದು ಊಟ ಒಳ್ಳೆದೆ, ಇದೆಲ್ಲ ನಾವು ಅವ್ರಿಗೊಂದು ಪರಿಚಯಿಸಿದಂಗಾಗುತ್ತೆ. ಎಸ್ ಕರಾವಳಿಯಾಗ ಜನಪದ ಕ್ರೀಡೆ ಇರ್ಬೋದು, ಕಂಬಳ ಇರ್ಬೋದು, ಹೌದು, ಎಲ್ಲ ನಾವು ಒಂದು ಇದು ಮಾಡೋದು. ಅದರಿಂದ ನಾವಿಲ್ಲಿ ಜಂಗಲ್ ರೆಸಾರ್ಟ್ಸ್ ಮಾಡ್ತಾ ಇರೋ ಉದ್ದೇಶ ಬರೀ ಪ್ರವಾಸೋದ್ಯಮದಲ್ಲಿ ಆದಾಯ ಥರದ್ದು ಒಂದೇ ಅಲ್ಲ, ನಮ್ಮ ಧಾರ್ಮಿಕ ಕ್ಷೇತ್ರಗಳು ಈ ಭಾಗದಲ್ಲಿ ಕರಾವಳಿ ಕ್ಷೇತ್ರದಲ್ಲಿ ಉದ್ದಕ್ಕೂ ಪ್ರತಿಷ್ಠಿತವಾದಂಥ ದೇವಾಲಯಗಳವೆ, ಒಂದಕ್ಕಿಂತ ಒಂದು ಅದ್ಭುತ ದೇವಾಲಯಗಳಿದೆ. ಗೋಕರ್ಣ ಇರ್ಬೋದು, ಇತಿಹಾಸ ಪ್ರಸಿದ್ಧ ದೇವಾಲಯಗಳವೆ, ನೂರಾರು ಸಾವಿರಾರು ಇತಿಹಾಸದ ದೇವಸ್ಥಾನಗಳವೆ. ಇದಕ್ಕೂ ಧಾರ್ಮಿಕ ಕ್ಷೇತ್ರಕ್ಕೂ ಒಂದು ಆಕರ್ಷಣೆ. ನಾವೇನು ಧಾರ್ಮಿಕ ಬಂದೇ ಬರ್ತಾರೆ ಅವರು ಸೌಕರ್ಯ ಕಲ್ಪಿಸಿಕೊಡ್ಬೇಕು, ಸೌಕರ್ಯ ಕೊಟ್ಟರೆ ಅವರು ಈ ಕಡೆ ಬಂದು ಹೋಗ್ತಾರೆ. ಮತ್ತೆ ಇನ್ನೂ ಜನಕ್ಕೆ ಈಗ ಅಂಕೋಲನ್ನು ಏರ್ಪೋರ್ಟ್ ಆಗಿದ್ರೆ ಈಗ ಮಂಗಳೂರು ಇಂಟರ್ನ್ಯಾಷನಲ್ ಎಲ್ಲ ಕಡೆಯಿಂದ ಬರೋಕೆ ಒಂದು ಅವಕಾಶ ಆಗುತ್ತೆ. ಮತ್ತೆ ಬೆಂಗಳೂರಿಂದ ಮೈಸೂರಿಂದ ರೈಲ್ವೆ ವ್ಯವಸ್ಥೆ ಇದೆ, ಹುಬ್ಳಿಯಿಂದ ರೈಲ್ವೆ ವ್ಯವಸ್ಥೆ ಇದೆ, ಇಲ್ಲಿಗೆ ಎಲ್ಲ ಕಡೆಯಿಂದ ರೈಲ್ವೆ ಬಸ್ ವ್ಯವಸ್ಥೆ ಇರೋದ್ರಿಂದ ಒಂದೇ ಗುರಿ, ನಮ್ಮ ನರೇಂದ್ರ ಮೋದಿ ಅವ್ರದ್ದು ಏನು ಕೇಂದ್ರದಲ್ಲಿ ಪ್ರವಾಸೋದ್ಯಮನ ಅಭಿವೃದ್ಧಿ ಪಡಿಸಬೇಕು ಅಂತ ಅವರ ಕಲ್ಪನೆ ಏನಿದೆಯೋ, ಅದೇ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಏನು ಕಲ್ಪನೆ ಇದೆಯೋ, ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರಾದ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಅವ್ರಿಗೂ ತುಂಬಾ ಆಸಕ್ತಿ ಇದೆ ಇದ್ರ ಬಗ್ಗೆ. ಅಭಿವೃದ್ಧಿ ಪಡಿಸೋದು ನಮ್ಮ ಅವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ನಾನು ಯಶಸ್ವಿಯಾಗಿದ್ದ ಕಾರ್ಯನಿರ್ವಹಿಸಿದ ನನಗೆ ಆತ್ಮವಿಶ್ವಾಸ ನನಗೆ. ಈಗ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳನ್ನು ನೀವು ಪ್ರಸ್ತಾಪ ಮಾಡುವಾಗ ನಿಮ್ಮ ಹತ್ರ ಕೇಳಲೇಬೇಕಾದಂತು, ನಿಮ್ಮ ಈ ನಿಗಮಕ್ಕೆ ನೀವು ನಿರೀಕ್ಷೆ ಮಾಡುವಷ್ಟು ಸಾಕಷ್ಟು ಅನುದಾನಗಳು ಬರುತ್ತೆ ಅಥವಾ ಬರ್ತಾ ಉಂಟು ಅಥವಾ ಇನ್ನಷ್ಟು ಬರಬೇಕು, ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯಗಳೇನು? ಅನುದಾನ ಸರ್ಕಾರ
ಕೊಟ್ಟೇ ಕೊಡುತ್ತೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಜೊತೆಗೆ ಈಗ ಯಾವುದೇ ಒಂದು ಉದಾಹರಣೆ, ಮಗು ಹತ್ರನೇ ತಾಯಿ ಹಾಲು ಕೊಡೋದು, ಎಸ್, ನೀವು ಕೇಳ್ತೀರಿ, ನೀವು ತಗೊಳ್ತೀರಿ ಅಂತ ನಾನು ತಗೋತೀನಿ ಅನ್ನೋ ನನಗೆ ಆತ್ಮವಿಶ್ವಾಸ. ಮತ್ತೆ ನನಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಸಂಪೂರ್ಣ ಭರವಸೆ ಇದೆ, ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಸಂಪೂರ್ಣ ಭರವಸೆ ಇದೆ. ನಾನು ಈ ಭಾಗದಲ್ಲಿ ಮಾಡ್ತಿರೋ ಕೆಲಸ ಪ್ರವಾಸೋದ್ಯಮ, ನಾನು ಸ್ವಲ್ಪ ದಿನ ಇರ್ತೀನಿ ಹೋಗ್ತೀನಿ ಕೆಲವೇ ವರ್ಷ, ಆದರೆ ನಾನು ಇತಿಹಾಸ ನಿರ್ಮಾಣ ಮಾಡಬೇಕಂತ ಬಂದಿರೋದಿಲ್ಲ ನಾನು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾನು ಆಗ ಮಾತಾಡೋಕ್ಕೂ ಕೂಡ ಹೇಳಿದೆ, ಕರಾವಳಿಯ ಜನ ಏನಕ್ಕಂದರೆ ಇಷ್ಟು ವರ್ಷಗಳಿಂದ ಸರ್ ಕಾದಿದ್ದಾರೆ. ಕರಾವಳಿಗ ಏನು ಇಷ್ಟು ಸಂಪನ್ಮೂಲಗಳಿದ್ದಾವೆ, ಇಷ್ಟು ಪ್ರಕೃತಿ ದತ್ತವಾದ ಏನು ಅವಕಾಶಗಳಿದ್ದಾವೆ, ಸ್ಥಳಗಳಿದ್ದಾವೆ. ನಾವು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡುವಷ್ಟು ನಮ್ಮಲ್ಲಿ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ, ಮಾಡಿ ತೋರಿಸಲಿಕ್ಕೆ ಆಗಲಿಲ್ಲ. ಸೊ ನೀವು ಭಾರಿ ದೃಢವಾಗಿ ಹೇಳ್ತಾ ಇದ್ದೀರಿ. ನಾನು ಅದಕ್ಕಾಗಿ ಏನು ಮತ್ತೊಮ್ಮೆ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ಯಾಕಂತ ಹೇಳಿದ್ರೆ ಇಷ್ಟು ದೃಢತೆಯಿಂದ, ಇಷ್ಟು ಬದ್ಧತೆಯಿಂದ ನೀವು ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕರಾವಳಿಯ ಜನ ಒಂದಷ್ಟು ನಿರೀಕ್ಷೆಯನ್ನು ಇಟ್ಕೊಳ್ಬೋದು. ನಿಮ್ಗೆ ಇನ್ನೊಂದು ನಿರೀಕ್ಷೆ ನಾನು ಹೇಳ್ತೀನಿ. ನಮ್ಮ ಜಂಗಲ್ ರೆಸಾರ್ಟ್ಸ್ ಕೊರೋನಾ ಇಡೀ ವಿಶ್ವಕ್ಕೆ ಮಾರಿ ಇದಾಗಿ ತೊಂದರೆ ಆಗಿದ್ರು ಎಲ್ಲಾ ಕಡೆ ಹೋಟೆಲ್ ಇಂಡಸ್ಟ್ರಿ, ಪ್ರವಾಸೋದ್ಯಮ ಇದ್ರು, ನಮ್ಮಲ್ಲಿ ಡಿಸೆಂಬರ್ ತಿಂಗಳಿಂದ ಈಗ ನೀನು ಕೊರೋನಾ ಸ್ವಲ್ಪ ಕಡಿಮೆ ಆಗಿಲ್ಲ, ಪ್ರವಾಸಿಗರು ಬರ್ತಾ ಇರಲ್ಲ ಮನೆಯಿಂದ ಹೊರಗಡೆ. ಹೌದು, ನಮ್ಮ ಎಲ್ಲಾ ಜಂಗಲ್ ರೆಸಾರ್ಟ್ಸ್ ಪ್ರತಿದಿನ ಫುಲ್ ಇದೆ, ಎಲ್ಲೂ ರೂಮ್ ಸಿಗ್ತಾ ಇಲ್ಲ ನಮಗೆ ಎಲ್ಲಾ ಕಡೆನೂ ಫುಲ್ ಇದೆ. ಜೊತೆಗೆ 7 ದಿನ ನಮ್ಮ ಕಬಿನಿ ರೆಸಾರ್ಟ್ಸ್ ಅಲ್ಲಿ ಒಂದೊಂದು 3 ತಿಂಗಳು ಮೊದಲೇ ಅಡ್ವಾನ್ಸ್ ಆನ್ಲೈನ್ ಬುಕಿಂಗ್ ಆಗ್ತಾ ಇದೆ. ಅಂದ್ರೆ ಅಷ್ಟು ಒಳ್ಳೆಯ ವ್ಯವಸ್ಥೆ, ಸೌಕರ್ಯಗಳನ್ನು, ಮೂಲ ಸೌಕರ್ಯ ಮೇನು ನಮ್ಗೆ ಅಲ್ಲಿ ಕೊಡಂತ ಅವ್ರಿಗೆ ಊಟ, ಅವರ ವಾಸ್ತವ್ಯ, ಅವ್ರು ನೋಡ್ಕೊಳ್ಳೋಂಥ ರೀತಿ, ನಮ್ಮ ಅಲ್ಲಿ ನಡವಳಿಕೆ, ನಮ್ಮ ಜಂಗಲ್ ರೆಸಾರ್ಟ್ ಎಲ್ಲ ಸಿಬ್ಬಂದಿ ವರ್ಗ, ನಮ್ಮ ಜಂಗಲ್ ರೆಸಾರ್ಟ್ ಎಲ್ಲ ಆಡಳಿತ ವರ್ಗ, ಅವ್ರನ್ನ ಆ ರೀತಿ ಬಂದವ್ರನ್ನ ಆಕರ್ಷಣೆ ಮಾಡಿ ಮಾತಾಡಿಸಿ ಅವ್ರ ಊಟ ತಯಾರಿಸಿರೋ ಒಂದು ಸಫಾರಿ ಇರ್ಬೋದು, ಒಂದು ಬೋಟ್ ರೈಡಿಂಗ್ ಇರ್ಬೋದು. ಈಗ ದೇವಬಾಗಲ್ಲಿ ಒಂದು ಬೋಟ್ ರೈಡಿಂಗ್ ಗೋವಾಗಿಂದ ಚೆನ್ನಾಗಿದೆ, ನಿಮ್ಗೆ ಹೋಗಿ ನೋಡಿಲ್ಲ ಕರಾವಳಿಯಲ್ಲಿ ಎಲ್ಲ ಗೋವಾಕ್ಕೆ ಹೋಗ್ತಾರೆ ಬೋಟ್ ರೈಡಿಂಗ್ಗೆ. ಆ ಥರ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ಪ್ರವಾಸಿಗರು ಬರ್ತಾರೆ. ನಾವು ಮೂಲ ಸೌಕರ್ಯ ಚೆನ್ನಾಗಿ ಕೊಟ್ಟಾಗ ಪ್ರತಿಯೊಬ್ಬ ಪ್ರವಾಸಿಗರು ಬಂದೇ ಬರ್ತಾರೆ. ಅವ್ರಿಗೆ ಹಣನೇ ಇಂಪಾರ್ಟೆಂಟ್ ಅಲ್ಲ, ಇಂಡಸ್ಟ್ರಿಯಲ್ಲಿ ನೀವು ಏನು ನಿಮಗೆ ರಿಪೀಟ್ ಕಸ್ಟಮರ್ ಬರಬೇಕಂತಿದ್ದರೆ ನೀವು ಅವನಿಗೆ ಕೊಡುವಂತ ಏನು ಸೌಕರ್ಯ, ಸೇವೆ ಚೆನ್ನಾಗಿರಲೇಬೇಕು. ಜೊತೆಗೆ ಮಾಧ್ಯಮದ ಮುಖಾಂತರ ನಾನು ಇನ್ನೊಂದು ಹೇಳ್ತೀನಿ. ನಾನು ಆಲ್ರೆಡಿ ಬೋರ್ಡ್ ಮೀಟಿಂಗಲ್ಲೂ ಮಾತಾಡಿ ನಮ್ಮ ರಾಜ್ಯದ ನಮ್ಮ ಅಧಿಕಾರಿ ವರ್ಗದವರೊಟ್ಟಿಗೆ, MD ಅವರೊಟ್ಟಿಗೆಲ್ಲ, ಸ್ಥಳೀಯ ಪತ್ರಿಕೆಗಳಿಗೆ, ಸ್ಥಳೀಯ ವಾಹಿನಿಗಳಲ್ಲಿ, ಈಗ ನಾವು ಅಂತಾರಾಷ್ಟ್ರೀಯ ಮಟ್ಟದ ಚಾನಲ್ಗಳಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ನಾವು ಕೊಟ್ಟಿದ್ದು ಜನ ಆಕರ್ಷಣೆ ಮಾಡಬೇಕಾಗಿಲ್ಲ. ನಮ್ಮ ಜಿಲ್ಲಾ ಮಟ್ಟದಲ್ಲಿ, ನಮ್ಮ ಕರ್ನಾಟಕದಲ್ಲಿರುವಂಥ 30 ಜಿಲ್ಲೆ 32 ಜಿಲ್ಲೆ ಏನು ಹೊಸ ಜಿಲ್ಲೆ ಸೇರಾಗಿದೆಯೋ ಎಲ್ಲಲ್ಲಿ ಸ್ಥಳೀಯ ಪತ್ರಿಕೆಗಳಿಗೆ, ಅಲ್ಲಲ್ಲಿಯ ಸುದ್ದಿವಾಹಿನಿಗಳಿಗೆ ಜಾಹೀರಾತು ಕೊಡೋ ಮುಖಾಂತರ ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ಭಾಗದಲ್ಲಿ ಇಂತಿಂಥ ರೆಸಾರ್ಟ್ಸ್ ಇದೆ, ಇಂತಿಂಥ ವ್ಯವಸ್ಥೆ ಇದೆ ಅಂತ ಒಂದು ಸಣ್ಣದ ಪುಟದಲ್ಲಿ ಒಂದು ಜಾಹೀರಾತು ಕೊಟ್ಟು ಆಕರ್ಷಣೆ ಮಾಡಬೇಕನ್ನೋ ಉದ್ದೇಶ ನನ್ನಲ್ಲಿದೆ. ಎಸ್, ತುಂಬ ಒಳ್ಳೆಯ ವಿಚಾರ. ಯಾಕಂತ ಹೇಳಿದ್ರೆ ನಿಮ್ಮ ಈ ಇಲಾಖೆ ಮಾತ್ರ ಅಲ್ಲ, ಸರ್ಕಾರದ ಅನೇಕ ಇಲಾಖೆಗಳ ಎಷ್ಟೋ ಸೌಕರ್ಯಗಳು ಸ್ಥಳೀಯ ಜನಕ್ಕೆ ಎಷ್ಟೋ ಸಂದರ್ಭದಲ್ಲಿ ಗೊತ್ತಾಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಅದು ನೀವು ಹೇಳಿದಾಗೆ ಸ್ಥಳೀಯ ಮಾಧ್ಯಮಗಳಲ್ಲಿ ಏನು ಪ್ರಚಾರಕ್ಕೆ ಒಳಗಾಗಿರೋದಿಲ್ಲ ಅಥವಾ ಜಾಹೀರಾತು ಬಂದಿರೋದಿಲ್ಲ. ತುಂಬ ಒಳ್ಳೆಯ ನೀವೊಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದೀರಿ. ಅದರಲ್ಲಿ 2 ಪ್ರಯೋಜನ ಉಂಟು. ಒಂದು ಮಾಹಿತಿ, ಇನ್ನೊಂದು ಸ್ಥಳೀಯ ಮಾಧ್ಯಮಗಳಿಗೆ ಕೂಡ ಒಂದು ಆರ್ಥಿಕ ಬಲ ಶಕ್ತಿ ಬಂದಾಗಿ ಕೂಡ ಒಂದು ನೆರವು ನೀಡಿದಾಗ ಆಗುತ್ತೆ. ಎಸ್, ಈಗ ನಾನು ಮುಂದುವರಿತಾ ಬಹು ಮುಖ್ಯವಾಗಿ ಈಗ ಮೈಸೂರಲ್ಲಿ ಏನಾದರೂ ಹೊಸ ಪ್ಲ್ಯಾನ್ಗಳಿರ್ಬೋದು, ಅಥವಾ ಯಾಕಂತ ಹೇಳಿದ್ರೆ ಅಲ್ಲಿ ನಾನು ಲಲಿತ್ ಮಹಲನ್ನು ನೆನಪಿಸ್ಕೊಳ್ಬೇಕಾಗತ್ತೆ. ಒಂದು ಪಾರಂಪರಿಕವಾದಂಥ ಒಂದು ಏನು ಇದು ಕಟ್ಟಡ ಅದು, ಅಥವಾ ಜೊತೆಗೆ ಅಲ್ಲಿ ನೀವು ಲಲಿತ್ ಮಹಲ್ಗೆ ಒಂದು ಚಾರಿತ್ರಿಕವಾದಂಥ ಹಿನ್ನೆಲೆ ಕೂಡ ಇದೆ. ಬಹುಶಃ ಈ 100ನೇ ವರ್ಷಕ್ಕೆ ಅದು ಕಾಲಿಡ್ತಾ ಉಂಟು. ಖಂಡಿತ, ನೀವು ಒಳ್ಳೆ ಪ್ರಶ್ನೆ ಕೇಳಿರಿ. ಆ ಸಂಬಂಧಪಟ್ಟಂಗೆ ನಮ್ಮ ಇಲಾಖೆಯ DGM ನಾವು ಆಲ್ರೆಡಿ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿದ್ದೇವೆ. ಬರುವಂತ ನವೆಂಬರ್ 21ನೇ ತಾರೀಕು ಅದು ಕಟ್ಟಡ ಕಟ್ಟಿ 100 ವರ್ಷ ಆಗುತ್ತೆ. ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿದಂತ, ಅದು ಇಡೀ ಕರ್ನಾಟಕದಲ್ಲಿ ಅವ್ರನ್ನ ನಾಲ್ವಡಿ ಕೃಷ್ಣರಾಜ ಯಾರು ಮರೆಯಷ್ಟೇ ಇಲ್ಲ. ಇವತ್ತು ನಾಲ್ವಡಿ ಕೃಷ್ಣರಾಜ ಕೊಟ್ಟಂತ ಕೊಡುಗೆಗಳು ಇವತ್ತು ಮೊದಲು ನಮ್ಮ ವಿದ್ಯುತ್ ತಂದರವರು ಕರ್ನಾಟಕಕ್ಕೆ. ಬೆಂಗಳೂರಲ್ಲಿ ಕೆಲವಾರು ನಗರಗಳು ಇವತ್ತು ರಾಜಾಜಿ ನಗರ ಇರ್ಬೋದು, ಜಯನಗರ ಇರ್ಬೋದು, ಎಲ್ಲ ಹೊಸ ಲೇಔಟ್ಗಳು, ವಿಕ್ಟೋರಿಯಾ ಆಸ್ಪತ್ರೆ, ಬೋರಿಂಗ್ ಆಸ್ಪತ್ರೆ ಅಂತ ಹೇಳ್ತವ್ರೆ. ಒಂದು ದೊಡ್ಡ ಪಟ್ಟಿಯಿಂದ ಬ್ಯಾಂಕಿಂದ ಹಿಡಿದು ಎಲ್ಲ ತಂದರ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಂದು ಸ್ಮರಣೆ, ಅವರ ಕಾಲದಲ್ಲಿ ಮೀಸಲಾತಿಯನ್ನು ಕೂಡ ತಂದು ಕೊಟ್ಟಿದ್ದಾರೆ ಅಂತ ನೂರಾರಿದೆ ಅವ್ರು ತಂದಿರೋದು. ಆದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿದಂತ ಕಟ್ಟಡ ಇಡೀ ವಿಶ್ವದಲ್ಲೇ, ಅದು ಭಾರತದಲ್ಲಿ ಅದು ಮೊದಲನೇ ಕಟ್ಟಡ. ಯಾಕಂದ್ರೆ ಅದು ಅಷ್ಟೊಂದು ಹೆರಿಟೇಜ್ ಬಿಲ್ಡಿಂಗ್ ಅದು ನಮ್ಮ ಲಲಿತ್ ಮಹಲ್. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತೆ ಕೇಂದ್ರದ ಎಲ್ಲ ಮಂತ್ರಿಗಳನ್ನ ಕರೆಸಿ, ಮತ್ತೆ ನಮ್ಮ ಮೈಸೂರಿನ ಮೂಲ ಮಹಾರಾಜ ವಂಶಸ್ಥರ ಒಡೆಯರ್ ವಂಶಸ್ಥರನ್ನ ಕರೆಸಿ ಅದ್ದೂರಿಯಾಗಿ ಅಲ್ಲಿ ದಸರಾೋತ್ಸವನೂ ಆಚರಿಸ್ತೀವಿ. ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ 6-7 ಜಂಗಲ್ ರೆಸಾರ್ಟ್ಸನ್ನು ಮಾಡಿಸಿ ಕರಾವಳಿ ಉತ್ಸವನೂ ಮುಖ್ಯಮಂತ್ರಿ ಕರೆಸಿ ಅದ್ದೂರಿಯಾಗಿ ನಾನು ಆದಷ್ಟು ಬೇಗ 1 ವರ್ಷದಲ್ಲಿ ಎಲ್ಲ ಕಾರ್ಯಗಳನ್ನ ನಾನು ಮಾಡ್ತೀನಿ. ನನ್ನ ಆತ್ಮವಿಶ್ವಾಸ ನನಗಿದೆ. ಯಾಕೆಂದರೆ ನಾನು ಬೆಳಗ್ಗೆ ಭೇಟಿ ಮಾಡಿದಾಗ ನಮ್ಮ ರಾಜ್ಯಾಧ್ಯಕ್ಷರು ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಜಿಲ್ಲಾ ಪಂಚಾಯತ್ COಗಳಿರ್ಬೋದು, ಎಲ್ಲರೂ ನನಗೆ ಸಹಕಾರ ಕೊಡ್ತಾ ಇದ್ದಾರೆ.
ಅವರೆಲ್ಲರ ಸಹಕಾರದಿಂದ ನಾನು ಹೆಚ್ಚು ಹೆಚ್ಚು ಸಮಯನ ವ್ಯರ್ಥ ಮಾಡಿದರೆ ಹೆಚ್ಚು ಕೆಲಸ ಕಡೆ ಆದ್ಯತೆ ಕೊಟ್ಟು ಆದಷ್ಟು ಬೇಗ ನಾನೇನು ನೀವು ನಿಮ್ಮ ಚಾನಲ್ ಮಾತಾಡ್ತೇನೆ ಇನ್ನು ಮುಂದೆ ನೋಡಿ ಕರಾವಳಿ ಉತ್ಸವ ಮಾಡಿ ಇವೆಲ್ಲನೂ ನಾನು ಅಂತಿಮವಾಗಿ ಗೊಳಿಸ್ತೀನಿ ಅನ್ನೋದು ನಮ್ಗೆ ವಿಶ್ವಾಸ ಇದೆ. ಎಸ್ ಕರಾವಳಿ ಉತ್ಸವಕ್ಕೆ ಒಂದು ಒಳ್ಳೆಯ ಪರಂಪರೆ ಮತ್ತು ಹಿನ್ನೆಲೆ ಕೂಡ ಉಂಟು. ಆದರೆ ನೀವು ಹೇಳಿದಾಗೆ ಅದರಲ್ಲಿ ಜನರ ಸಹಭಾಗಿತ್ವ ಮತ್ತು ಇಲ್ಲಿಯ ಕಲೆ ಸಂಸ್ಕೃತಿಯನ್ನು ಸ್ವಲ್ಪ ತೋರಿಸುವ ವಿಚಾರವಾಗಿ ನಿಮ್ಮಂಥ ಒಬ್ಬರ ನೇತಾರನ ಒಂದು ಸಲಹೆ ಸಹಕಾರ ಕೊಡೋದಕ್ಕೆ ತುಂಬ ಅಗತ್ಯ ಇದೆ. ಒಟ್ಟು ನೀವು ಹೇಳೋ ಪ್ರಕಾರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಕಲೆಯನ್ನು ಕೂಡ ಏನು ಜನರಿಗೆ ಅಥವಾ ಹೊರಗಡೆಯವರಿಗೆ ತೋರಿಸಿಕೊಳ್ಳುವಂಥ ಒಂದು ಆಲೋಚನೆ ಪರಿಕಲ್ಪನೆ ನಿಮ್ಮದು. ಎಸ್, ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥವರಿಗೆ ಚಾಮರಾಜನಗರ ಜಿಲ್ಲೆಯಿಂದ ಬೀದರ್, ಈ ಕಡೆ ಮಂಗಳೂರಿಂದ ಕೋಲಾರದ ಆಚಾರ ವಿಚಾರ ನಾವೆಲ್ಲ ಕನ್ನಡಿಗರೇ. ಹೌದು. ಕೋಲಾರದಲ್ಲಿ ಯಾವ ರೀತಿ ಒಂದು ಊಟ ಉಪಚಾರದ ಕಲ್ಚರ್ ಇದೆ ಗೊತ್ತಿಲ್ಲ. ಹೌದು. ಈಗ ಉಡುಪಿಲಿ ಏನು ಥರ ಊಟ ಮಾಡ್ತಾರೆ ಗೊತ್ತಿಲ್ಲ ಚಾಮರಾಜನಗರದವ್ರಿಗೆ. ನಮ್ಮದು ಈ ಕಲ್ಚರ್ ನಮ್ಮ ಜಂಗಲ್ ರೆಸಾರ್ಟ್ಸಲ್ಲಿ ಬಗೆ ಬಗೆಯ ತಿಂಡಿ ತಿನಿಸುಗಳು ಊಟದ ವ್ಯವಸ್ಥೆನ ಅಲ್ಲಿ ಸಂಬಂಧಪಟ್ಟಂಗೆ ಮಾಡ್ತಾ ಇದ್ದೀವಿ. ಚಾಮರಾಜನಗರದವರು ಕೆ ಗುಡಿ ಮತ್ತು ಬಂಡೀಪುರದವರು ಇಲ್ಲಿ ಬಂದು ನೋಡಬೇಕು, ಸಮುದ್ರ ತಡ ನೋಡಬೇಕು, ಸಮುದ್ರ ತೀರದ ನನ್ನ ಬಂಧುಗಳು ಆ ಭಾಗದ ಬಂಡೀಪುರ ನಾಗರಹೊಳೆ ನೋಡಬೇಕು, ಬೀದರ್ಗೆ ಹೋಗ್ಬೇಕು ಅನ್ನೋ ನನ್ನ ಕಲ್ಪನೆ ಇದೆ. ಜೊತೆಗೆ ನಾನು ಹೆಚ್ಚು ಪ್ರವಾಸನ ಮಾಡಿ ನಾನು ವಿದ್ಯಾರ್ಥಿ ದೇಶದಿಂದ ಪ್ರವಾಸ ಮಾಡಿ ಆ ಪ್ರವಾಸದ ಬಗ್ಗೆ ನನಗೆ ಚಿಂತನೆ ಇರೋದ್ರಿಂದ ನನಗೆ ಇಂಥ ಇಲಾಖೆಯನ್ನು ಕೊಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾನು ವಿಶೇಷ ಅಭಿನಂದನೆ. ಯಾಕೆಂದರೆ ಇದರಲ್ಲಿ ಎಲ್ಲರೂ ಪ್ರವಾಸೋದ್ಯಮ ಅಂದರೆ ಏನು ಬೇಡದಿರೋ ಇಲಾಖೆ ಅಂದ್ಕೊಂಡಿದ್ದಾರೆ. ಆದರೆ ನಾನು ಪ್ರವಾಸೋದ್ಯಮದಲ್ಲೇ ಏನು ಕೆಲಸ ಮಾಡ್ಬೋದು ಮತ್ತು ಏನು ಉದ್ಯೋಗ ಸೃಷ್ಟಿ ಮಾಡ್ಬೋದು, ಸರ್ಕಾರಕ್ಕೆ ಏನು ಆದಾಯ ತಂದು ಕೊಡ್ಬೋದು, ಸರ್ಕಾರಕ್ಕೆ ಇದರಲ್ಲಿ ಏನೇನು ಸೌಕರ್ಯಗಳಿದೆ ಅಂತ ನೂರಾರು ದೇಶಗಳಿಗೂ ವೆಬ್ಸೈಟ್ ಇವತ್ತು ಮೀಡಿಯಾ ಇವತ್ತು ಸೋಷಿಯಲ್ ಮೀಡಿಯಾ ಭಾರಿ ಇಂಪ್ರೂವ್ಮೆಂಟ್ ಇದೆ, ವೆಬ್ಸೈಟ್ ಎಲ್ಲ ಇದೆ. ಇದೆಲ್ಲ ಮುಖಾಂತರ ನಾನು ಆಲ್ರೆಡಿ ನಾನು ಇಮಿಡಿಯೇಟ್ ಮಾತಾಡಿದ್ದೀನಿ. ಸೋಷಿಯಲ್ ಮೀಡಿಯಾದಿಂದ ವೆಬ್ಸೈಟ್ ಇರ್ಬೋದು, ಒಂದು ಪ್ರತಿ ಒಂದರಲ್ಲೂ ನಮ್ಮದು ಪಬ್ಲಿಸಿಟಿ ಕೊಟ್ಟು ನಾನು ಹೇಳಿದ ಸ್ಥಳೀಯ ಪತ್ರಿಕೆಗಳಿಂದ ಎಲ್ಲದರಲ್ಲೂ ಪಬ್ಲಿಸಿಟಿ ಕೊಟ್ಟು ನಮ್ಮ ಭಾರತ ದೇಶದ ಎಲ್ಲ ಮೂಲೆಯಿಂದ ಕರಾವಳಿ ತೀರಕ್ಕೂ ಬರೀ ನಮಗೀಗ ನೋಡಿ ಕಬಿನಿ ರೆಸಾರ್ಟ್ ಬಂಡೀಪುರಕ್ಕೆ ಎಲ್ಲ ವಿದೇಶದೆಲ್ಲ ಬರ್ತಾರೆ. ಅದೇ ಥರ ಕರಾವಳಿ ಭಾಗಕ್ಕೂ ನಮ್ಮ ರಾಜ್ಯದ ಪ್ರವಾಸಿಗರು, ನಮ್ಮ ಉತ್ತರ ಭಾರತದ ಪ್ರವಾಸಿಗರು, ವಿದೇಶಿ ಪ್ರವಾಸಿಗರು ಬರಬೇಕು ಅನ್ನೋದು ನನ್ನ ಆಸೆ. ಆ ಕಲ್ಪನೆ ಈ ನಾನು ಏನು ಈ ಕೆಲಸಕ್ಕೆ ನನಗೆ ಸಹಕಾರ ಕೊಡ್ತಾರೆ ಮುಖ್ಯಮಂತ್ರಿಗಳಿಗೆ, ನಮ್ಮ ಪಕ್ಷದ ಎಲ್ಲ ಮುಖಂಡರು ನಾನು ಹೊಂದಿಸಿ ನಾನು ಆದಷ್ಟು ಬೇಗ ಇದನ್ನ ಕಾರ್ಯಕರ್ತ ನಾನು ಮಾಡ್ತೀನಿ ಅಂತ ನನಗೆ ಸಂಪೂರ್ಣ ಭರವಸೆ ನನಗೆ. ಥ್ಯಾಂಕ್ ಯು ಸರ್. ಅದ್ಭುತವಾದ ವಿಚಾರಗಳನ್ನು ಮಂಡಿಸಿದ್ದೀರಿ ಮತ್ತು ತುಂಬ ಇಚ್ಛಾಶಕ್ತಿಯ ವಿಚಾರಗಳನ್ನು ಕೂಡ. ಒಂದು ಕಡೆ ಉದ್ಯೋಗ, ಒಂದು ಕಡೆ ಪ್ರವಾಸೋದ್ಯಮ, ಜೊತೆಗೆ ಸರ್ಕಾರಕ್ಕೆ ಆದಾಯ, ಇವೆಲ್ಲವನ್ನು ತುಂಬ ಸ್ಪಷ್ಟವಾದ ಸಮಗ್ರವಾದ ಪರಿಕಲ್ಪನೆಯನ್ನು ನೀವು ಮುಂದಿಟ್ಟಿದ್ದೀರಿ. ನಾವು ಕೂಡ ಬಹುಮುಖ್ಯವಾಗಿ ಕರಾವಳಿ ಜನ ಕೂಡ ನಿಮ್ಮಿಂದ ತುಂಬ ನಿರೀಕ್ಷೆ ಮಾಡ್ತೇವೆ ಸರ್. ಅದು ಖಂಡಿತವಾಗಿ. ಕೊನೆಯದಾಗಿ ಸರ್, ಇನ್ನೊಂದು ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ, ಕೆಲವಾರು ಜನಕ್ಕೆ ಬೈ ರೋಡ್ ಬರೋಕ್ಕಾಗಲ್ಲ, ಅಷ್ಟು ತುಂಬ ಲಾಂಗ್ ಇರುತ್ತೆ. ಈಗ ಉದಾಹರಣೆ ನಮ್ಮ ಮೈಸೂರಿಂದನೇ ಡೈಲಿ ಫ್ಲೈಟ್ ಇದೆ ಮಂಗಳೂರಿಗೆ. ಹೌದು. ಬೆಂಗಳೂರಿಂದ ಫ್ಲೈಟ್ ಇದೆ, ಹುಬ್ಳಿಯಿಂದ ಫ್ಲೈಟ್ ಇದೆ, ಬಾಂಬೆಯಿಂದ ಫ್ಲೈಟ್ ಇದೆ. ಎಲ್ಲರೂ ನಮ್ಮ ಕೃಷ್ಣ ದೇಗುಲಕ್ಕೆ ಬರ್ತಾರೆ, ಮೂಕಾಂಬಿಕೆಗೆ ಬರ್ತಾರೆ, ಧರ್ಮಸ್ಥಳಕ್ಕೆ ಬರ್ತಾರೆ. ಹಂಗೆ ಒಂದು ಪ್ಯಾಕೇಜ್ ಮಾಡಬೇಕು ಅನ್ನೋ ನಮ್ಮ ಕಲ್ಪನೆ ಇದೆ. ಉದ್ಯೋಗ ಸೃಷ್ಟಿ ಟ್ಯಾಕ್ಸಿಗಳೆಲ್ಲ ಬಿಟ್ಟರಿಂದ ಇಲ್ಲಿ ಅದು ಒಂದು ಉದ್ಯೋಗ ಸೃಷ್ಟಿ ಆಗುತ್ತೆ. ಅದು 100,000 ವೆಹಿಕಲ್ 1,000 ವೆಹಿಕಲ್ ಉದ್ಯೋಗ ಸೃಷ್ಟಿ ಆಗುತ್ತೆ. ಹೌದು. ಪ್ಯಾಕೇಜ್ ಏನಂದರೆ ಬಂದವರು ಇಲ್ಲಿ ವಾಸ್ತವ್ಯನೂ ಮಾಡಬೇಕು. ಒಂದಿನ ಒಂದು ರಾತ್ರಿ ವಾಸ್ತವ್ಯ ಮಾಡಿ ನಮ್ಮ ರೆಸಾರ್ಟಲ್ಲಿ 1 ದಿನ 2 ದಿನ ಇದ್ದು ಅವ್ರಿಗೆ ದೇವಾಲಯಗಳು ಧಾರ್ಮಿಕ ಕ್ಷೇತ್ರಗಳು ಕರ್ಕೊಂಡೋಗಿ ಆ ದೇವ್ರ ದರ್ಶನನೂ ಮಾಡಿಸೋದ್ರಿಂದ ಹಿಡಿದು ಮತ್ತೆ ಅವ್ರನ್ನ ಏನು ಏರ್ಪೋರ್ಟಿಂದ ಅವ್ರನ್ನ ಕರ್ಕೊಂಡ್ಬಂದಿರ್ತೀವೋ ಅದೇ ರೀತಿ ಹೋಗಿ ಡ್ರಾಪ್ ಮಾಡಿ ಅವ್ರನ್ನ ಕಳಿಸ್ಕೊಡೋ ನಮ್ಮ ಕರ್ನಾಟಕ ಕಲ್ಚರ್ಲಿ ಅವ್ರ ಕೈ ಮುಗಿದು ಕಳಿಸ್ಕೊಡೋಂಥ ಸಂಪ್ರದಾಯನೂ ನಾನು ರೂಢಿಸ್ಬೇಕನ್ನೋ ಒಂದು ಮಹಾಕಲ್ಪನೆ ಇಟ್ಕೊಂಡಿದ್ದೀನಿ. ತುಂಬ ಒಳ್ಳೆಯ ಪರಿಕಲ್ಪನೆ. ಒಂದು ಕಡೆ ಭಕ್ತಿ, ಇನ್ನೊಂದು ಕಡೆ ಪ್ರವಾಸೋದ್ಯಮ. ತುಂಬ ಯಶಸ್ವಿ ಆಗುವಂಥದ್ದು ಪರಿಕಲ್ಪನೆ ಕೂಡ. ಸರ್, ತುಂಬ ವಿಚಾರಪೂರ್ಣವಾಗಿ ಮತ್ತು ತುಂಬ ಬದ್ಧತೆಯಿಂದ ವಿಚಾರಗಳನ್ನು ನೀವು ಮಂಡಿಸಿದಿರಿ. ಅದಕ್ಕಾಗಿ ನಾನು ಮತ್ತೊಮ್ಮೆ ನಿಮಗೆ ಕರಾವಳಿಯ ಸಮಸ್ತ ಜನತೆಯ ಪರವಾಗಿ ಮತ್ತು V4 TV ವಾಹಿನಿಯ ಪರವಾಗಿ ನಿಮಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಾನು ಅಷ್ಟೇ, ನನ್ನನ್ನು ಕರೆದಿ, ನಾನು ರಾಜಕೀಯದಲ್ಲಿ ಭಾರಿ ಇದು ಮಂತ್ರಿ ಎಲ್ಲ ಏನಲ್ಲ, ನಾನೊಬ್ಬ BJPಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅಧಿಕಾರ ಕೊಟ್ಟಿದ್ದಂಥ ನಮ್ಮ ಮುಖ್ಯಮಂತ್ರಿಗೆ, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಿಗೆ, ಎಲ್ಲ ವರಿಷ್ಠರಿಗೆ ನಿಮ್ಮ ವಾಹಿನಿ ಮುಖಾಂತರ ಧನ್ಯವಾದ ಅರ್ಪಿಸ್ತಾ, ಜೊತೆಗೆ ನಿಮ್ಮ ವಾಹಿನಿಯ ಎಲ್ಲ ಮಾಲೀಕರಿಗೆ, ನಿಮ್ಮ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ನಾನು ಆದಷ್ಟು ಬೇಗ ಈ ಜಾಗಗಳೆಲ್ಲನೂ ಪರಿಶೀಲನೆ ಮಾಡಿ ಈ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಈ ವಾಹಿನಿ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಎಲ್ಲಾದರೂ ಕರ್ಕೊಂಡು ನಾನು ಈ ಕೆಲಸ ಮಾಡಿ ಕರಾವಳಿ ಉತ್ಸವ ಏನು ಬರುತ್ತೋ, ದಸರಾ ಉತ್ಸವ ಏನು ಬರುತ್ತೋ ನವೆಂಬರ್ ತಿಂಗಳೊಳಗಡೆ ಅಷ್ಟೊಳಗಡೆ ನಾನು ಕೆಲಸನ ಪ್ರಾರಂಭಿಸ್ತೀನಿ ಅಂತ ನನಗೆ ಸಂಪೂರ್ಣ ಭರವಸೆ ನಾನು ನಿಮ್ಗೆಲ್ಲರೂ ಮಾತು ಕೊಡ್ತಾ ನೀವೆಲ್ಲರೂ ಮಾತಾಡಿಸಿ ನಿಮಗೆ ಧನ್ಯವಾದ ಅರ್ಪಿಸ್ತೀನಿ. ನಮಸ್ಕಾರ. ಎಸ್ ಇದು ರಾಜ್ಯ ಜಂಗಲ್ ಲಾಡ್ಜ್ ಮತ್ತು ರೆಸಾರ್ಟ್ ನಿಗಮದ ಅಧ್ಯಕ್ಷರಾಗಿರುವಂಥ ಎಂ ಅಪ್ಪಣ್ಣ ಅವರು ಇವತ್ತು ತುಂಬ ಬದ್ಧತೆಯ ಮಾತುಗಳನ್ನು ಹೇಳಿದಂಥದ್ದು. ಯಾಕಂತ ಹೇಳಿದ್ರೆ ಕರಾವಳಿಯ ಜನ, ನಾನು ಮತ್ತೆ ಅದನ್ನು ಹೇಳುವಂಥದ್ದು, ತುಂಬ ವರ್ಷಗಳಿಂದ
ಸರ್, ನಿರೀಕ್ಷೆ ಮಾಡಿದ್ದರೂ ಒಂದಷ್ಟು ಅಭಿವೃದ್ಧಿಗಳು ಇಲ್ಲಿ ಆಗಬೇಕು. ಅದು ಕೂಡ ಬಹುಮುಖ್ಯವಾಗಿ ನಮ್ಮ ಬೀಚ್ಗಳನ್ನು, ನಮ್ಮ ನದಿಗಳನ್ನು ಇಟ್ಕೊಂಡು, ಜೊತೆಗೆ ನಮ್ಮ ಏನು ದೇವಸ್ಥಾನದ ಪರಿಸರಕ್ಕೆ ಬೇಕಾದಂಥ, ಏನು ಪ್ರವಾಸೋದ್ಯಮಿಗಳಿಗೆ ಬೇಕಾದಂಥ ಅಥವಾ ಪ್ರವಾಸಿಗರಿಗೆ ಬೇಕಾದಂಥ ಸೌಕರ್ಯ ಸೌಲಭ್ಯಗಳು ಆಗಬೇಕಾದಂಥ ಇವೆಲ್ಲವನ್ನು ನೀವು ತುಂಬ ಬದ್ಧತೆಯಿಂದ ಕಮಿಟೆಡ್ ಆಗಿ ನೀವು ಹೇಳಿದ್ದೀರಿ. ನಿಮ್ಮ ಅವಧಿಯಲ್ಲಿ ಮಾಡಿಕೊಡ್ತೇನೆ ಅಂತ ಖಂಡಿತವಾಗಿಯೂ ನಾವು ಕರಾವಳಿಯ ಜನ ಮತ್ತು ಕರ್ನಾಟಕದ ಜನ ನಿಮ್ಮಿಂದ ತುಂಬ ನಿರೀಕ್ಷೆ ಮಾಡ್ತೇವೆ. ಎಲ್ಲವೂ ಯಶಸ್ವಿ ಆಗಲಿ ಅಂತ ಹೇಳಿಕೊಂಡು ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.